ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈಲಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಚಂದ್ರಗ್ರಹಣ, ಆದರೆ ವಿಷಯ ಇರುವುದು ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮತ್ತು ಅದಕ್ಕೆ ತಾಗಿಕೊಂಡಿರುವಂತಹ ರಸ್ತೆಗಳಿಗೆ ಮತ್ತು ನಾವು ನಿತ್ಯ ಬಳಸುವಂಥ ಪ್ರಮುಖವಾಗಿರುವಂಥ ರಸ್ತೆಗಳು ಅಥವಾ ವಾಹನಗಳ ದಟ್ಟಣೆ ಹೆಚ್ಚಿರುವಂಥ ರಸ್ತೆಗಳಿಗೆ, ಎಲ್ಲ ರಸ್ತೆಗಳಿಗೆ ಹಿಡಿದಿರುವಂಥ ಹೊಂಡಗಳು ಎನ್ನುವಂತಹ ಆ ಗ್ರಹಣ ಯಾವಾಗ ಬಿಡುವುದು ಎನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಚಂದ್ರಗ್ರಹಣ, ಸೂರ್ಯಗ್ರಹಣ ಅದು ಆಯಾ ಸಮಯದ ನಂತರ ಬಿಡತ್ತೆ. ಆದರೆ ನಾವು ಅನುಭವಿಸುತ್ತಿರುವಂಥ ಈ ಸಂಕಟಗಳು, ಈ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಅಥವಾ ರಸ್ತೆಗಳ ಹೊಂಡಗಳಿಂದ ಆಗುವಂಥ ಸಂಕಟಗಳಿಗೆ ಯಾವಾಗ ಅಂತ್ಯ ಸಿಗತ್ತೆ ಅಂತ. ನೀವು ಕೂಳೂರು ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತೀರಂತಾದರೆ ನಿಮಗೆ ಇದರ ಅನುಭವ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅಫ್ಕೋರ್ಸ್ ಏಪ್ರಿಲ್ ಮೇ ತಿಂಗಳಲ್ಲಿ ಅದಕ್ಕೆ ಡಾಮರು ಹಾಕುವಂಥ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈಗ ಮತ್ತೊಮ್ಮೆ ಆ ರಸ್ತೆಯ ಹೊಂಡಗಳು, ಮಳೆ ಇಲ್ಲದಿದ್ದರೆ ಧೂಳು, ಮಳೆ ಬಂತು ಅಂತಾದರೆ ಆ ನೀರಿನ ಪೋತೋಲ್. ಎಲ್ಲಿ ತನಕ ಅಂತೇಳಿದರೆ ಬೈಕಂಪಾಡಿ ಇರ್ಬೋದು ಅಥವಾ ನಮ್ಮದೇ ಆಫೀಸ್ ಇರುವಂಥ ಕಚೇರಿಯ ರಸ್ತೆ ಇರ್ಬೋದು, ಜನ ಪಡುತ್ತಿರುವಂಥ ಸಂಕಟ ಅಥವಾ ಕಾನ ಇರ್ಬೋದು ಅಥವಾ ಸುರತ್ಕಲ್ಲಿಂದ ಒಳ ರಸ್ತೆಗಳಿಗೆ ಹೋಗುವಂಥ ಸಂದರ್ಭಗಳಲ್ಲಿ ಜನ ಅನುಭವಿಸುತ್ತಿರುವಂಥ ಆ ತೊಂದರೆಗಳು ಜನ ಹೇಳ್ತಾ ಇರ್ತಾರೆ, ನಾಗರಿಕರು ಮಾತಾಡ್ತಾ ಇರ್ತಾರೆ. ಆದರೆ ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರ, ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಸಾಮಾಜಿಕ ತಾಣಗಳ ಮೂಲಕ ಕ್ರಾಂತಿಯನ್ನೇ ಹಬ್ಬಿಸಿರುವಂಥ ಸವರಾಜ್ ಮಂಗಳೂರು ಅವರಿದ್ದಾರೆ. ಅವನಿಗೆ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಸೊ ಈ ಸಮಸ್ಯೆ ಬಗ್ಗೆ ಈ ರೆಕಾರ್ಡೆಲ್ಲ ಮುರನೆಲ್ಲ ಪಾತಿರ್ತಾರೆ. ಒಂಜಿ ಕಾಲ್ ಕಾತಂದುಂಡು ಅವು ಸ್ವೀಕಾರ ಮತ್ತು ಬೊಕ್ಕ ನಮ್ಮ ಆ ವಿಷಯ ಪಾತಿರ್ಗ. ಹಲೋ ಹೇಳಿ ಅಮ್ಮ, ಪಾತಿರ್ಲೆ. ನಮಸ್ತೆ ನಮಸ್ತೆ, ಮಾತಾಡಿ. ಹಾಂ ಪನ್ಲೆ ಮೇಡಮ್, ಪನ್ಲೆ ಪನ್ಲೆ. ಸ್ವಿಮ್ಮಿಂಗ್ ಪೂಲ್ ದ ವಿಡಿಯೋ ಮಂತಿ ಬೊಕ್ಕ ಎಂಕ್ ಟೆನ್ಷನ್ ಅಣ್ಣ ದಯಬನ್ಲಿಗೆ ಇನಿ ಮಣ್ಣು ಮುಚ್ಚಿದ ಮಲ್ಲ ಸಮಸ್ಯೆ ಮಂತ್ ಕೊರಿಯರು ಅಂದ್ ಅವು ವಿಡಿಯೋ ಪಾಡಿವಾಗ ಕೂಡ ಕಲ್ಲುಗಂತ ಪಾಡಿಯರು, ಅವು ಕೂಡ ಸಮಸ್ಯೆ ಅಂತ ಪಾಡಿಯರು. ಸೋಲಾಂಡ್ ಆಂಡಲ ಎಂಕ್ ಪಾನ್ಪಿನಿ ನೆಕ್ ಪರ್ಮನೆಂಟ್ ಸೊಲ್ಯೂಷನ್ ಬೋರ್ಡ್ ಮೇಡಮ್ ದಯಬನ್ಲಿಗೆ. ಅತ್ತೆ ಅವೇ ಓಟು ಬನ್ನಾಗ ಬೇಲ ಒಂದು ಪುಣು ಯಾವೈತೆ ಎಂಕ್ ಎಂಕ್ಲೆ ಎಂಗ್ ಓಟು ದುಂಬು ಎಂಕ್ಲೆ ಬೇಲ ಅವಡು ದಯಬನ್ಲಿಗೆ. ಇನಿ ಒಂಜಿ ಜೀವ ಸೈಪಿನ ಜೀವಾಡು ದುಂಬು ಎಂಕ್ಲು ಆ ಜೀವನ ಒರಿಪಣ ಎಡ್ಡೆ ಅದೇ ಇನ್ನಿದುಲೆ ಐಟಿ ಏರಂಡಲ್ಲ ಅಡಿಕೆ ಬಿಡಿಸು ಸೈಪಿನ ಒಂಜಿ ದಿನ ಉಂಡು ಅವು ಮಾತ್ರ ನಿಜ ಮಾತ್ರ. ಒಂದು ಪ್ರಾಬ್ಲಮ್ ಅಂದ್ ಒಂದು ಪ್ರಾಬ್ಲಮ್ ಇನಿ ಕೊಡದತ್ತು ಮೇಡಮ್. ಯಾನು ಒಂಜಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾಡ್ ಯಾನು ಎಲ್ಲೇ ಪ್ರಾಡ್ ಯಾನು ಒಂಜಿ ಸಾಧಾರಣ ಒಂಜಿ 17 ವರ್ಷದ ಪ್ರಾಡ್ ಯಾನು ಇಂಡಸ್ಟ್ರಿಯಲ್ ಏರಿಯಾಗೆ ನಾನು ಬೇಲೆಗೆ ಬಂದಿತ್ತೇನೆ ಒಂಜಿ ಪ್ರೆಸ್ಡ್ ಅಪ್ಪಗರ್ದಿಂಚಲ್ತ ಸಮಸ್ಯೆ ಬಂಡವು ಇನಿ ಕೂಡ ಸಮಸ್ಯೆ ಆಯ್ತು. ಆ ಸಮಸ್ಯೆಗೆ ಆ ಪರಿಹಾರ ಮಲ್ಪರ ಇನಿ ಮುಟ್ಟಲ್ ಒಂಜಿ ರಾಜಕಾರಣಿ ಎದುರು ಬೈಜಿರು ದಯಬನ್ ಆತ್ ಮಲ್ಲ ಸಮಸ್ಯೆ ಆತಂಡು ಐಗಂಡು ಇನಿ ದಯಬನ್ಲಾಗ ಇನಿ ಎಂಗುಲು ದುಮ್ಮು ಈ ವಿಷಯ ಪೂರ ಎಂಗುಲು ಜನಕ್ಲೆ ಗೊತ್ತುಜ್ಜಿ ಬೈಕಂಬಾಡಿ ಇಂಚಿನ ಬರ ಸಮಸ್ಯೆ ಉಂಡು ಬಂದು ಇತ್ತೆ ಯಾನು ಈ ವಿಷಯ ದಯ ಬೈದೆ ಮಂಡ ಯಾನೊಂಜಿ ಡ್ರೈವರ್ ಯಾನು ದಿನೋಲ ಆ ರೂಟ್ ಪೋಪಿನಾಯಿ ಅಂಚನೆ ಎಂಗ್ಲ ಎದ್ದು ಬಂಜಿ ಬೊತ್ತು ಬನ್ಲಿ. ಆಯ್ತು, ಥ್ಯಾಂಕ್ಸ್ ಮೇಡಮು, ಮಸ್ತ್ ಕಾಲ್ ಮಾಡ್ತೀನಿ ಈಗ. ಕರೆಕ್ಟ್. ತುಂಬ ಜನರಿಗೆ ಈ ಸಮಸ್ಯೆ ಬಗ್ಗೆ ಹೇಳಬೇಕು ಅಂತ ಅನಿಸ್ತಾ ಇದ್ದರೆ ನೀವು ಹೇಳ್ಬೋದು. ನಾವು ಫೇಸ್ಬುಕ್ಕಲ್ಲಿ ಕೂಡ ಈ ಕಾರ್ಯಕ್ರಮದ ಬಗ್ಗೆ ನೇರ ಪ್ರಸಾರವನ್ನು ನೀವು ಗಮನಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಸವರಾಜ್ ಅಂಚಂಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗನಾಗನೇ ಕಾಲ್ ಬರ್ಪುಂಡು ಪಂಡ ತನಕನ ಸಮಸ್ಯೆ ಆತು ಉಂಡು ಪಂಡ 100% ಸರ್ ದಾದವತನೆ ಈ ಸಮಸ್ಯೆ ಎಂಕ್ಲೆ ಬಂಡತೇನೆ ಈ ಬೈಕಂ ಪಾಡಿ ಹಿಡ್ದು ಇರೆಗ್ ಪಂಪೆಲ್ ತೊಕ್ಕೊಟ್ಟು ಮುಡದ ಸಮಸ್ಯೆ ಇನ್ನಿ ಕೂಡ ಸಮಸ್ಯೆ ಆಯ್ತು
ಎಂಕ್ಲೆ ಬೊಡಿದೆ ಬೋತನ್ ಸರ್ ದಯವನ್ಲೆಗೆ ಹೆಂಗೆ ಈತೆ ಈ ಡ್ರೈವರ್ ನಕುಲು ಈ ಬೆನೊಂದುಲ್ಲೇರಿ ಡ್ರೈವರ್ ನಕ್ಲೆ ಕುದ್ದಾದು ಅನ್ಪಿನಿ ಎಂಕುಲು ನನ್ನ ಜಾಸ್ತಿ ಸಮಯ ಬದುಕು ಜವನ್ ದಯಬನ್ಲೆಗೆ ಒಂಜಿ ಈ 45 ನಂಬರ್ ಬಸ್ ದಿನಟ್ ಒಂಜಿ ಐನಾಜಿ ಏಲೇನ್ಮ ಟ್ರಿಪ್ ಹಾಕೊಂಡು ದಿನಟ್ ಅಂಚನ ಆ ರೋಡ್ ಡಾಕ್ಲು ಏತ್ ಪೇಷನ್ಸ್ ಬೋಡು ಒಂಜಿ ಮೇಟ್ ಮುಗಲೆ ಟೈಮಿಂಗ್ಲ ಮೇಂಟೈನ್ ಮಲ್ಪೋಡು ಗುರಿನ್ಲ ತಪ್ಪದು ಬೋಡು ಅಂಚನ ಒಂಜಿ ಮೇಟ್ ಡ್ರೈವರ್ ನಕ್ಲೆಲ್ಲ ಮಸ್ತ್ ಪ್ರಾಬ್ಲಮ್ ಉಂಡು ಮೊಕ್ಕ ಒಂಜಿ ಮೇಟ್ ಸ್ಪೆಷಲಿ ಲಾರಿ ಡ್ರೈವರ್ ನಕುಲು ಆ ವಿಷಯ ಬಗ್ಗೆ ಬರ್ಪೆ ಒಂಜಿ ಕಾಲ್ ಕಾತಂದುಂಡು. ಹಲೋ ನಮಸ್ತೆ. ತುಂಬಾ ಸಂತೋಷ, ಹೇಳಿ ಸರ್. ಹಾ ಹೇಳಿ 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 ಹೇಳಿ. ಈಗ ನಿನ್ನೆ ಮೊನ್ನೆ ಸ್ವಲ್ಪ ಡಾಮರ ತಪ್ಪೆ ಹಾಕಿ ಸ್ವಲ್ಪ ಸರಿ ಮಾಡಿಕೊಂಡಿದ್ದಾರೆ. ಬಟ್ ಇನ್ನೂ ಮಳೆ ಬಂದಲ್ಲಿ ಮಾರ್ಗದ ಅವಸ್ಥೆ ಏನಾದಿತ್ತು? ತೊಕ್ಕೊಟ್ಟು ಫ್ಲೈಓವರ್ ಕೆಳಗೆಯಾ? ಹೌದು. ಈಗ ಸ್ವಲ್ಪ ನಿನ್ನೆ ಮೊನ್ನೆ ಸ್ವಲ್ಪ ಮತ್ತೆ ಡ್ಯಾಮೇಜ್ ಸ್ವಲ್ಪ ಟ್ರಾಫಿಕ್ ಜಾಮ್ ಕಮ್ಮಿ ಆಗಿದೆ, ಒಪ್ಪಿಕೊಳ್ಳುವ ವಿಷಯ, ಸಂತೋಷ. ಆದ್ರೆ ಇನ್ನೂ ಎರಡು ಮಳೆ ಬಿತ್ತಲ್ಲಿ ಹಾಕಿದ ತೆಪ್ಪೆ ಎಲ್ಲ ಡಾಮರೆಲ್ಲ ಎದ್ದು ಹೋಗಿದ್ದು, ಕೆಲವು ಕಡೆ ಹೋಗಿದೆ ಈಗಾಗಲೇ. ಹೌದು, ಹೋಗಿದೆ. ಮತ್ತೆ ಇನ್ನೊಂದು ತೆರಗತಿಯಿಂದ ಬರುವ ಬಸ್ಸುಗಳನ್ನು ಫ್ಲೈಓವರ್ ಅಡಿಯಿಂದ ಬಿಡ್ತಾ ಇದ್ದಾರೆ. ಈಗ ಟ್ರಾಫಿಕ್ ಪೊಲೀಸ್ ಅವರು ಇದ್ದ ಕಾರಣ ಅಲ್ಲಿ ಅಪಘಾತ ಸಂಭವಿಸುವುದಿಲ್ಲ. ಬಟ್ ಪೊಲೀಸ್ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಇಲ್ಲದಿದ್ದಲ್ಲಿ ಅಲ್ಲಿ ಕೂಡ ಟ್ರಾಫಿಕ್ ಕಂಟಿನ್ಯೂ ಜಾಮ್ ಆಗ್ತಾ ಉಂಟು. ಯಾಕೆಂದ್ರೆ ನಾನು ಮುಂದೆ ಎಲ್ಲರೂ ಒಪ್ಪಿಸುವ ಪ್ರಯತ್ನ, ಅದನ್ನು ಹೇಗೆ ಫಾಲೋ ಮಾಡಿಕೊಡ್ತೀವಿ? ಕರೆಕ್ಟ್ ಸರ್ ಮೇರೆ ಪಂಪಿನ ಸರಿ ಇತಿನಿ ಅಕಲು ಡಾಮರ್ ಪಾಡಿಯರು ಯಾನಿ ನೀಕೇನು NH ಅಧಿಕಾರಿ ನಕಲು ಈ ಡಾಮರ್ದ ಕ್ವಾಲಿಟಿ ನಿಮಗೆ ಚೆಕ್ ಮಲ್ಪೇರ ದಯಬನ್ನೆಗೆ ಮುರಣಿ ಕೂಲೂರು ಸಂಕಡ ಡಾಮರ್ ಪಾಡಿಯರು ಈ ತೂದುಪರಿ ಡೈಲಿ ಪೋಪಿನ ಸಾದಿ ಕೂಲೂರು ಸಂಕದ ಡಾಮರ್ ಇನಿ ಓಡೆ ಮುಟ್ಟ ಪರತ್ ಬ್ರಿಡ್ಜ್ ಬನ ಹೊಸ ಬ್ರಿಡ್ಜ್ ಬನೊಂದುಲ್ಲೆ ಹೊಸತ್ ಬ್ರಿಡ್ಜ್ ರಡ್ಡು ಮೂಜಿ ತಿಂಗೊಳ್ದು ಒಂಜಿ ಡಾಮರ್ ಪಾಡಿಯರು ಆ ಡಾಮರ್ ಇನಿ ಒಂಚೂರ್ಲ ಐತ ಒಂಜಿ ಪಸೆ ಇಜ್ಜಿ ಏಮನ್ಬಿನಿ ಇನಿ ಹೈವೇದ ಫ್ಲೈಓವರ್ದ ಮಿತ್ ಡಾಮರ್ ಏನು ಪಾರ್ದು ನಮ್ಮ ಫ್ಲೈಓವರ್ದ ವೆಯ್ಟ್ನೇ ಜಾಸ್ತಿ ಮಲ್ತೊಂದ್ಲೇರ್ ಬಂದೆ ನಮ್ಮ ಉಪಯೋಗ ಡಾಮರ್ ಪಾಡೊಂದಿಜ್ಜೇರಿ ಬ್ರಿಡ್ಜ್ದ ಇರು ತೂದುಪರ್ ಅಪೆದ ನಮ್ಮ ಕೂಲೂರು ಸಂಘ ತೂದುಪರ್ ಆ ಸಂಕಡ್ ಇತ್ತೆ ಬೋಲೆ ಇತ್ತೆ ಪೋಂಡ ಇರಿಗೆ ಯಾನ್ ಕೋಡೆ ಮುರಣಿ ಲೈವ್ ಮಂತೆ ಕೋಡೆ ಮುರಣಿ ಲೈವ್ ಮಂತದ ಯಾನ್ ಪೋಯಾರ ಹಿಂಗೆ 1 ಗಂಟೆ ಬೋಡಾನ್ 1 ಗಂಟೆ. ಅವಶ್ಯ ಕಾಲ್ ಕಾತೊಂದುಂಡು. ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸುಮಿತ್ ಅವರೇ ಹೇಳಿ. ಪನ್ಲೆ ಸರ್ ಸುಮಿತ್ ಸರ್. ನಮ್ಮ ಸಂಘಟನೆಗಿಂತ ಅದ್ರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡ್ತಾರೆ. ಮುಖ್ಯ ಸಿಟಿ ಕಾರ್ಪೊರೇಷನ್ ಅವರು DWD ಅವರು ಇನ್ನೆಷ್ಟು ಡಾಮರ್ ಮಾಡ್ತಾರೆ. ಒಂಚೂರು ಚೆಕ್ ಮಾಡ್ಬಿಟ್ಟಿರ್ತಾರೆ. ಒಂಜಿ ವರ್ಷದ ಒಂಜಿ ವರ್ಷ ಎತ್ತೆ ತೂತಲ್ವ ವರ್ಷಕ್ಕೆ ಮತ್ತೆ ಹಿಂಗೆ ಈತ ರಕ್ತ ಮಾಡ್ತಾ ಓ ಏರಿಯಾ ಪನಲ್ಯಾ ಪಂಡ ಕಾಂಕ್ರೀಟ್ ಹೊರತುಪಡಿಸಿದ್ರೆ ಡಾಂಬರ್ ಪೂರ ಮೇನ್ ಹೈವೇ ಅವರು ಡಾಂಬರ್ ಈ ಕಾಂಕ್ರೀಟ್ ಸರ್ಕಾರ ಬಿಟ್ಟ ಇಷ್ಟು ಓಪನ್ ಹಚ್ಚಿನ ಜಾಗ ಬೇಕ ಮತ್ತೆ ಕೆಲವು ಕಳಪೆ ಕಾಮಗಾರಿ ಸರಿ ಇರ್ ಪನ್ನ ಕರೆಕ್ಟ್ ದಾದವನ್ಲೆ ಇತ್ತೆ ಪಾಡ್ನ ಡಾಮರ್ ಪೋದು ಎಂಕ್ಲೆ ಕೊಂಚ 5 ವರ್ಷ ದುಂಬುದ ಡಾಮರ್ ಹೆಂಗೆ ಚೋಜಿದು ಬರೋದು ದಯಮಲ್ಲ ಅವು ಇರೇ ಪರ್ಮನೆಂಟ್ ಡಾಮರ್ ಇತ್ತೆ ಪಾಡ್ನ ಡಾಮರ್ ಇರೇ ಓಡೆ ಮುಂಡ ಕಳಪೆ ಬಂಡವನದೆ ಇನಿ ಪಾಡ್ನ ಡಾಮರ್ ಒಂಜಿ ತಿಂಗಳು ಇರ್ ತೂಲ ಯಾನು ಪಂಪೇನಿ ಇರಿ ಮುರಣಿ ಒಂಜಿ ವೋಟ್ ಬ್ಯಾಂಕ್ಗೋಸ್ಕರ ಕಾಸ್ಟ್ ಶೀಟ್ ಪಾಡಿಯರು ಕಾಸ್ಟ್ ಶೀಟ್ ಇನಿ ಪೋಲೆ ನಿಕ್ಲೆಗೆ ದೇವಸ್ಥಾನದ ಎದುರುಡ್ದು ಪತ್ತಿನ ಡಾಮರ್ ಪೂರ ಕಂಪ್ಲೀಟ್ ಬೋತು ದುಂಬುದ ಡಾಮರ್ ಉಂಡು ಯಾನ್ಕೇನು ಇನಿ ಅಂದ್ರೆ ದುಂಬುದ ಡಾಮರ್ ಒರಿಯುದನಿಗೆ ಹೊಸತು ಡಾಮರ್ ಪೋಡು ಬಂದಾನ ಮಕ್ಕಳು ಇನಿ ಕ್ವಾಲಿಟಿದ ಡಾಮರ್ ಪಾಡೊಂದು ಒಂದು ಮಕ್ಕಳು ಅಧಿಕಾರ ನಾವು ಚೆಕ್ ಮಾಡ್ಬಾರ ಹೋಗ್ಬೇರ ಇಂತ ಉದು ಬರದ ಇನಿ ಯಾನ್ ಬಂದ್ಬಿನಿ ಇತ್ತೆ ಬೈಕಂಪಾಡಿ ದ ಪ್ರಾಬ್ಲಮ್ ಇನಿ ಕೊಡದ ಪ್ರಾಬ್ಲಮ್ ಮತ್ತು ಎತ್ತೋ ಸಲ ಡಾಮರ್ ಪಾಡಿ ಎತ್ತೋ ಯಾನ್ ಬಂದ್ಬಿನಿ ಪರ್ಮನೆಂಟ್ ನೆಕ್ಕೊಂಜಿ ಕಾಂಕ್ರೀಟ್ ಸೊಲ್ಯೂಷನ್ ಮಲ್ಪಾಡು ನೆಟ್ ಕಾಸ್ಲ ಒರಿ ಉಂಡು. ಎಸ್ ಒಂದು ಬೊಕೊಂಜಿ ಕಾಲ್ ಕಾತಂದುಂಡು. ಹಲೋ ಹಲೋ ನಮಸ್ತೆ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು.
ನಮಸ್ತೆ. ನಮಸ್ಕಾರ. ನಾನು ಮಧುಜೀವನ್ ಪಂಡ್ರೆ, ಸೌದಿ ಅರೇಬಿಯಾ. ಪನ್ಲೆ ಬನ್ಲೆ ಸರ್ ಬನ್ಲೆ. ಸೌದಿಗೆ ನಮಸ್ಕಾರ. ನಮಸ್ತೆ ಬನ್ಲೆ ಸರ್. ಇಂಗ್ಲಿ ಜಾಸ್ತಿ ಮಾತಾಡಿ ಹೋಗ್ಬಿಡಿ, ಕೂದ ವಿಷಯ ಗೊತ್ತುಂಟು. ಇಂಗ್ಲಿ ತೂದು ಕೆಲವು ಸರಿ ಸ್ವರಜನ ಲೈಫ್ ಬೇಜಾರಾಗ್ತದೆ, ಕೆಲವು ಸರಿ ಖುಷಿ ಆಗ್ತದೆ. ದಯಗೊಂಡ ಈ ಸಮಸ್ಯೆ ನಿಮಗೆ ಪಣೊಂದುಲ್ಲೇರಿ ಆಂಡ್ ಸ್ಪಂದನೆ ಮಾಡ್ಕೊಂಡು ಅಧಿಕಾರಿಗಳ ಓಟೆ ಒಂದು ಮಲ್ಪನಕ್ಲಿರಲಿಕ್ಕೆ ಇದು ಮೂರನೇ ಬೈಕಲ್ ಮಾಡಿದ ತೋಚ್ಕೊಯ್ ಕುಸಿಟ್ಟು ತೋಚ್ಕೊಯ್ ಆಯ್ತು ಕರೆಕ್ಟ್ ಆಗಿ ಸ್ಪಂದನೆ ಮಲ್ಕೊಂಡಿದ್ದೇನೆ ಕೂಡ ಆಯ್ತು ಮಣ್ಣು ಬಾಗಿ ಆಯ್ತು ಲಾರಿ ತಟ್ಟು ಒತ್ತೊತ್ತಕ್ಕೆ ನಮ್ಮ ಬರ್ತದ್ದು ನೂರು ಮತ್ತೆ ಬಂದ್ಕೊಂಡು ಒತ್ತೊತ್ತು ಊಟಕ್ಕೆ ಬರ್ತದ್ದು 100 ಇಂಚ ತಾರಂಗ ಆಯ್ತು ಕೆಜಿಗೆ ಅವು ಎಂದು ಎಂಚಿನ ಅವತ್ತನ್ನು ಪನ್ನೀರ್ ಸ್ವರಾಜಿಗೆ ಅಭಿನಂದನೆ. ನಮ್ಮ ಇಂಚನೆ ಎದುರು ಬೇರೆ ಬೇರೆ ವಿಷಯ ಕೂಡ ತೋಚ್ಕೊಂಡು ಹೋದೆ. ಅವಳು ಎಂಚ ಉಂಡು ಸೌದಿ ಅರೇಬಿಯಾ ಎಂಚ ಉಂಡಿತ್ತೆ ರೋಡ್ ಪೂರ ಅವಳು ಮುಲ್ತ ವಿಷಯ ಪಂದಿರುತ್ತೆ ಮುಲ್ತಲ್ಲಿ ಇಂಗ್ಲೆಂಡ್ నుంచి ಕಜೆ ಹೋಗಿರೋ ದಿಕ್ಕೂಜಿ ಅಂದ್ರೆ ಊರೊಳಗೆ ಬಾರಿಂದ ರಾಮೇಶ್ವರ ಮಿಷನ್ದಲ್ಲ ಗಲ ಮಸ್ತ್ ಬೇಲೆ ಮಲ್ತೊಂದುಲ್ಲ ಸ್ವರಾಜಿ ಮಸ್ತ್ ವಿಡಿಯೋ ಕೂಡ ಪಾಡೊಂದುಲ್ಲ ತೂಂದುಲ್ಲ ಅದು ಇಂಗ್ಲಿಗೆ ಕೆಲವೊಂದು ಇಂಚ ತೂನ ಸ್ವಚ್ಛ ಭಾರತ್ ಕೂಡ ತೂನಾಗ ಮುತ್ತಲಕ್ಕೆ ಇಂಗ್ಲಿಗೆ ಪ್ರೌಢ ಒಂದು ಪಂಚಾಯತ್ ಕ್ಲೀನ್ ಒಂದು ಬೇಲದ ಮತ್ತೆ ಅಂಡ ರೋಡ್ ಮಾತ್ರ ಸಮ ಒಂದು ಜಿಪಂಡ್ ರೋಡ್ ಕೊಂಜಿ ದಾಲ ಮುಕ್ತಿ ತಿಕ್ಕೊಂದಿಜ್ಜಿ ಇದು ದಾದ ಬನ್ಲಿಗೆ ಅಂದ್ರೆ ದಾದವನ್ನೇ ಸರ್ ಎಂಕ್ಲೆಗಿತ್ತೆ ನಮ್ಮ ಊರು ಬಿಡ್ದು ನಮ್ಮ ಪಿದೇವ್ರಿಗೆ ಪೋನಾಗ ನಮಗೊಂಚೂರು ನಮ್ಮ ಊರ್ದ ಮಿತ್ತು ಪ್ರೀತಿ ಜಾಸ್ತಿ ಆಗ ದಾಯಬನ್ಲಿಗೆ ನಮ್ಮ ಪಿದೇವ್ರು ತೂದೇವಾಗ ನಮ್ಮ ಊರ್ದ ಇಂಚ ಉಂಡು ಬಂದು ಕೆಲವು ನಮ್ಮ ಥಿಂಕಿಂಗ್ಲ ಬರ್ಬಂದು ಆಂಡ ಯಾನ್ ಬಂದ್ಬಿನಿ ಇತ್ತೆ ನಮ್ಮ ಊರುಡು ಸರಿಯಾಪುಂಡು ಸರ್ ಕರೆಕ್ಟ್ ಅದು ರಾಜಕಾರಣಿನಕಲು ಅಧಿಕಾರಿನಕಲು ಮೊಕ್ಕಲು ಕರೆಕ್ಟ್ ಅವೇ ಅಂದ ಅನ್ಸರ್ ಇದೇ ನಾವೇ ನಮ್ಮ ಊರ್ದ ಮಿತ್ತು ಮೊಕ್ಕಲೆ ಕರೆಕ್ಟ್ ಒಂಜಿ ಪ್ರೀತಿ ಇತ್ತು ಮಂದಾಂಡ ನಮ್ಮ ಊರು ನುಣ್ಣತೆ ಮೊಕ್ಕಲೆ ಎತ್ತು ಶೋಕ್ ಪೊರ್ಲು ಮಲ್ಪೊಲಿ ಯಾರು ಎಂಗ್ಲು ಸಾಮಾನ್ಯ ನಾಗರಿಕರನಕ್ಲಿಗೆ ನಮ್ಮ ಊರುಡ್ದ ಮಿತ್ತು ಪ್ರೀತಿ ಉಂಡು ನಮ್ಮ ಕೈಡ್ದು ಕೆಲವು ಕಾಸು ಪಾಡ್ದು ನಮ್ಮ ಊರು ಪೊರ್ಲಾರಗಳ ಕೆಲವು ಬೇಲೆ ಮಂತೊಂದುಂಡು ಅಣ್ಣ ಮೊಕ್ಕಲಿ ರಾಜಕಾರಣಿನಕ್ಲಿಗೆ ಕೆಲವರು ಬರ್ಪೇರು ಕೆಲವರು ಓಟ್ ಕೈತಲ್ ಬನ್ನಾಗ ಮೊಕ್ಕಲ ಬೇಲೆ ಪೂರ ಸುರಾಪುಂಡು ಐಕೆ ಎಂಗ್ಲು ಈ ಸಲದ ಪೂರ ಮರ್ದು ಪೂರ ರೆಡಿ ಮಂದಿತ್ತ ಮೊಕ್ಕಲು ಎಲೆಕ್ಷನ್ 4 ವರ್ಷ ಮುಟ್ಟ ಮೊಕ್ಕಲು ಆರಾಮಾಡಿ ಕೂಲ್ದು ಆ ಲಾಸ್ಟ್ 1 ವರ್ಷ ಮೊಕ್ಕಲು ಬೇಲೆ ಶುರು ಮಲ್ಪೇರು ಅವು ಪೂರ ದುಮ್ಮದವರ ಮೊಕ್ಕಲ ಈ ಮಂಗೆ ಮಲ್ಪನ ಬೇರೆ ಪೂರ ದುಮ್ಮ ಅಣ್ಣ ಸರ್ ಅಂಡ್ ಇತ್ತೆ ನಮ್ಮ ಜನತೆ ಒಂದು ಚೂರು ಎವರ್ನೆಸ್ ಆತೇರು ನಮ್ಮ ಊರ್ದಾಗ ಎವರ್ನೆಸ್ ಆತೇರು ಪೂರ ವಿಷಯ ಆಡ್ಲ ಕಜಾದ ವಿಷಯ ಆಡ ಪೂರ ವಿಷಯ ಆಡ್ಲ ಎವರ್ನೆಸ್ ಆತೇರು ಅನ್ಪಿನ ಎಸ್ ಬೊಕೊಂಜಿ ಕಾಲ್ ಕಾತಂದುಂಡು ಹಲೋ ನಮಸ್ತೆ ನಮಸ್ತೆ ಉದಯ್ ಕುಮಾರ್ ಮಂಗಳೂರು ಪನ್ಲೆಣ್ಣ ಪಾತೆರ್ಲೆ ನಮಸ್ತೆ 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 ಬನ್ನಿ ಬನ್ನಿ ನಮಸ್ತೆ ಅಣ್ಣ ಮಂಗಳೂರು ಗೊತ್ತಾಣ ಬನ್ನಿ ಅಂದು ಅವಧಿ ಕೂಲೂರದ ಬ್ರಿಡ್ಜ್ ಇಲ್ಲ ಅಂತೇಳಿ ಪ್ರತಿನಿತ್ಯ ಮರಳಿ ದುಡಿಯೋದು ಬಂದಾಗಲ ಏನ ಗಾಡಿದ ಟೈರ್ ಜಾಗ ಟ್ಯಾಂಕರ್ ಹಿಡಿತದೆ ಅದೇ ನಮ್ಮನೆ ಪರಿಸ್ಥಿತಿ ಅಲ್ಲ ಕೂಲೂರದ ಅಂದು ಇದು ಪನ್ನಲ್ಲ ಕರೆಕ್ಟ್ ದಾದ ಬನ್ಲಿಗೆ ಒಂದು ವಿಷಯ ಇನಿ ಯಾರ ರಾಜಕಾರಣಿ ದಕ್ಕಲ ಕುಟುಂಬದ ರಾಜಕಾರಣಿಯನ್ನೇ ಮಗೆ ಅಥವಾ ಎಲ್ಲ ಕುಟುಂಬದ ಮೀನಿ ತೀರ್ಪೋಯ ಬಂದಾಂಡ ಅಪ್ಪ ಮುಗ್ರು ಅಪ್ಪಕ ಲಕ್ಕೇರು ಬಂದ್ಪನೆ ಎನ್ನೊಂಜಿ ಥಿಂಕಿಂಗ್ ದಾಯ ಬನ್ಲಿಗೆ ಇನಿ ಅಕ್ಲ ಏರ್ಲ ಕುಟುಂಬದಕ್ಲೆ ಪ್ರಾಬ್ಲಮ್ ಆವೊಂದಿಜ್ಜಿ ಅಕ್ಲು ಎಸಿ ಕಾರ್ಡ್ ವರ್ಪೇರು ಅಕ್ಲು ಬನ್ನಾಗ ಎದುಡು ಒಂಜಿ ಎಸ್ಕಾರ್ಟ್ ಗಾಡಿ ಲೋಪುಂಡು ಅಕ್ಲು ಅರೆದೊಂದು ಪೋನಾಗ ಬಾಕಿ ದಕ್ಕಲು ಜಾಗ ಉಡ್ಪೇರು ಇನಿ ಸಮಸ್ಯೆ ಇನಿ ಸಾಮಾನ್ಯ ಜನಕ್ಲೆಗೆ ಇನಿ ಈ ಯಾಮಣ್ಮಿನಿ ಇನಿ ತುಲೆ ಮುರಣಿ ಒಂಜಿ ಬ್ರಿಡ್ಜ್ ಬೂರುಂಡು ನಾನು ಒಪ್ಪು ಒಂಜಿ ಬ್ರಿಡ್ಜ್ ಬೂರುಂಡು ಆಂಡ ಇನಿ ಕೂಲೂರುದ ಸಂಕದ ಪರಿಸ್ಥಿತಿ ಓಡಮುಟ್ಟ ಮಂಡ ಸರ್ ಯಾನ್ ಒಂಜಿ ಜಸ್ಟ್ ಒಂಜಿ ಪನ್ಪಿನಿ ಒಂಜಿ ಕೂಲೂರು ಬ್ರಿಡ್ಜ್ 500 ಮೀಟರ್ ಬ್ರಿಡ್ಜ್ ಆದುಪ್ಪು ಆಂಡ ಯಾನ್ ಆ ಬ್ರಿಡ್ಜ್ ಟನ್ನುಗಟ್ಲೆ ಲಾರಿ ಒಂಜೇ ಲೆಟ್ ಉಂತುನಾಗ ಬ್ರಿಡ್ಜ್ಗೆ ವೆಯ್ಟ್ ಜಾಸ್ತಿ ಪೋರ್ಚದ ಇದೇ ರನ್ನಿಂಗ್ ಡೇರೆ ಪಾಸ್ ಆದ್ಬೋಪು ಒಂಜಿ ಬ್ರಿಡ್ಜ್ಗೆ ಟನ್ನುಗಟ್ಲೆದ ಲಾರಿ ಲೈನ್ ಉಂತುನ್ ಬಂದನಗ ನೆಕ್ ಬ್ರಿಡ್ಜ್ಗೆ ಇದಕ್ಕೆ ಪ್ರೆಷರ್ ಜಾಸ್ತಿ ಪೂರ್ಣತ ಸರ್ ಪ್ಲಸ್ ಒಂಜಿ ಮೇಟ್ ಬ್ರಿಡ್ಜ್ ಮೇಂಟೈನ್ ಮಂತೊಂದಿಜ್ಜೇರು ಆ ಬ್ರಿಡ್ಜ್ದ ಮಿಟ್ಟೆ ನೀರು ಉಂತುದು ಆಯ್ತು ಇತ್ತಿನ ಕರ್ಬಪುರ ಮಣ್ಣು ಮತ್ತೊಂದುಂಡು ಐವನ್ ಇನಿ ದುಂಬುದಾಗ ದಕ್ಕಲು ಕೊರ್ದಂಚಿನ ಬ್ರಿಡ್ಜಿನ ಮೊಕ್ಕಲು ಇತ್ತದಕ್ಕಲು ದಾಯಿಗೆ ಅವೇನು ಎಡ್ಡೆಡ್ ದೀವೊಂದಿಜ್ಜೇರು ಯಾನ್ಗೇನು ಎಸ್ ಬೊಕೊಂಜಿ ಕಾಲ್ ಕಾತಂದುಂಡು ಹಲೋ ಪೂರ್ತಿ ಕೊರಿಯಾದ ಪ್ರದೇಶ ಮತ್ತೆ ದಾಯಿಗೆ ಬಂದ ಜನ ನೀರು ಕೊರಿಯ ಯಾಪಲ ಹೋಗ್ಬೋದು ಕೊರಿಯಾದ ರಾಶಿ ಕಜಾವದ ರಾಶಿ ಪೂರ ಹೋಗ್ಬೋದು ಅದೇನು ತಿಂಗಳವರೆಗ ಕ್ಲೀನ್ ಮಾಡ್ಕೊಂಡಿರ್ತಿಲ್ಲ ಇಂದು ಮೇಲೆ ನಾನು ಪ್ರಾಬ್ಲಮ್ ಮಾಡಿ ನೀರು ಸರಕವರೆಗೂ ಹೋಗ್ಬೋದು ಇಂದು ನಮ್ಮ ಏಪ್ರಿಲ್ ಮೇ ಪೂರ ಚರಂಡಿ ಕ್ಲೀನ್ ಮಾಡಬೇಕಾಗ್ತದೆ ಮತ್ತ ಚರಂಡಿ ನಮ್ಮನ್ನು ಬರೀಬಾರ್ದು ಇದರ ಪ್ರಕಾರ ಆಯ್ತು ಬಿಡ್ರಿ ಅದೇ ಸಮಸ್ಯೆ ಮಕ್ಕಳಿಗೆ
ರಸ್ತೆದ ಗುಡಿಸಿ ಕೂಡ ಮಣ್ಣು ಬೈ ಗಿರಿಯ ತುಪ್ಪುಂಡು ಅದೇನು ಕ್ಲೀನ್ ಆಗ್ತಿದೆ ಯಾಕೆ ಇಂಥ ಜಮಾ ಮಾಡಬೇಕು ಜಮಾ ಮಾಡುದು ಒಂಜಿ ಮೀಟರ್ ತೋಡುಲ ಕರೆಕ್ಟ್ ಎಸ್ ಓಕೆ ಸೊಲ್ಮೇಲ್ ಸರ್ ಓಕೆ ಎಸ್ ಅವೇ ಒಂಜಿ ಮೀಟರ್ ತೋಡ್ಲ ಅಪಗಪ ಕ್ಲೀನ್ ಮಲ್ತಂಡ ಪಂಡ್ಲೆಕ್ ಐಟ್ ಮಸ್ತ್ ಇರುದು ಇದೆ ಆಯ್ತಾ ಎಂಕ್ಲ ಬ್ಯಾಕ್ ಗ್ರೌಂಡ್ ಇರೆಗ್ ವಿಡಿಯೋ ಐಟ್ ತೋಡು ಇರೆಗ್ ಐಕ್ ಒಂಜಿ ಸೇಫ್ಟಿ ಇಜ್ಜಿ ಸರ್ ಇತ್ತೈತುಲೆ ಒಂಜಿ ನೀರು ಬನ್ನಗ ಒಂಜಿ ಲೆವೆಲ್ ಇರೆಗ್ ನೀರು ಉಂತು ದುಪ್ಪುಂಡು ಒಂಜಿ ಪಿದೇದ ಒಂಜಿ ಲಾರಿ ಬತ್ತಿನಾಗ ಆಯ್ ಕನಗಟ್ಟು ಅಲ್ಪ ತೋಡುಂಡು ಬಂದು ಎತ್ತು ಲಾರಿಲು ಆ ತೋಡುಗು ಬುಡ್ದುನು ಇನಿ ತುಲೆ ಒಂಜಿ ತೋಡುಂಡು ಬಂದು ಐಕ್ ಒಂಜಿ ಒಂದು ದಾಲ ಒಂಜಿ ಅಡ್ಡ ದಾಲ ಇಜ್ಜಿ ನೀರು ಮುಚ್ಚುನಾಗ ಮಾರ್ಗದ ಲೆವೆಲ್ ತೋಡ್ಲ ಲೆವೆಲ್ ಅದು ಉಪ್ಪುಂಡು ಅವನ್ ಮಿನಿ ಮುರಣಿ ದಿಂಚಿ ಒಂಜಿ ಎತ್ತು ಲಾರಿಲ್ ಆ ತೋಡದಲೆ ಬೂರ್ಡು ಬಂದಿಜ್ಜದು ಅಥವಾ ಮುರಣಿ ನಮ್ಮ ಆಫೀಸ್ ಒಂಜಿ ಅವರಿಯರ್ ವಾಸ್ತುದಾರ್ ಬರ್ಪೇರು ವಾಸ್ತು ಪ್ರೋಗ್ರಾಮ್ ಅಲ್ಪ ಆರ್ನ ಕಾರ್ಯಾಚರಣೆ ಇಡ್ಪೋತು ಕೋಡೆತ್ತು ಮುರಣಿ ಸರ್ ದಾದವತ್ತನೆ ಇನ್ನಿತುಲೆ ಎಂಕ್ಲೆಗ್ ಪಂಪೆಲ್ಲ ಫ್ಲೈ ಓವರ್ದ ಪ್ರಾಬ್ಲಮ್ ದಾದ ಮಂಡ ಅಕ್ಕಲ ಫಂಡ್ ಇಜ್ಜಿ ಅವು ಇಜ್ಜಿ ಒಂದು ಪೂರ ಎಲ್ಲೆಲ್ಲೇ ಪ್ರಾಬ್ಲಮ್ ಆತ ಸರ್ ಒಂದು ಎಲ್ಲೆಲ್ಲೇ ಪ್ರಾಬ್ಲಮ್ ಮಕ್ಳಿಗೆ ಸರಿ ಮಾಡ್ಬತ್ತೆ ಇರ್ತುಲೆ ಒಂದು ಈತ್ತು ಮಲ್ಲ ಒಂಜಿ ಈತ್ತು ಮಲ್ಲ ಕೆರೆತಲ್ಲ ಕಾವಡಾಂಡ ಒಂದು ಏತು ಸಮಯ ದಿಂಚಿ ಮಕ್ಕಳು ನೆಕ್ ಗಮನ ಕೊಡ್ತಿದ್ರು ಮನೇಲಿ ಈತ್ತು ಮಲ್ಲ ಕೆರೆ ಆವಡಾಂಡ ತುದು ಬರತ್ತ ಈತ್ತು ಮಲ್ಲ ನೆಕ್ ಸರ್ ನೆಕ್ ಒಂಜಿ 4 ಲಾರಿ ಟಿಪ್ಪರ್ ಮಣ್ಣು ಪಾಡ್ನಲ್ಲ ನೆಕ್ಕಿರಿ ಫುಲ್ಲ ಒಂದು ಅಂಚಿನ ಅವಸ್ಥೆ ಇನಿ ಬುದ್ಧಿವಂತೇರು ಐಕ್ ಅತಿ ಬುದ್ಧಿವಂತೇರು ಐಕ್ಬೋದು ಮಣ್ಣು ಕೆಂಪು ಮಣ್ಣು ಮಾಡ್ದ ಅವೇ ಓಕೆ ಫೈನ್ ಆ ನೀರಿಂದ ಎತ್ತಿನ ಮಣ್ಣು ಅಂಡಲ್ಲ ಒಂಚೂರು ಮಣ್ಣು ಗಟ್ಟಿನು ಅವೇ ನೀರಿಗೆ ಕೆಂಪು ಮಣ್ಣು ಅಂತ ಪಾಡ್ದಿರ ತಗೊಳ್ಳಿ ಎತ್ತು ಬುದ್ಧಿವಂತೇರು ಬೊಕೊಂಜಿ ಕಾಲ್ ಕಾತನುಂಡು ಹಲೋ ಹಲೋ ಪಾತೆರ್ಲೇಣ ಪಾತೆರ್ ನಮಸ್ತೆ ಓಕೆ ಸರಿ ಪಾತೆರ್ ದಿನೈತೆ ಎಂಕುಲ ವೆಕೇಶನ್ ಬರ್ಕೊಂಡು ತೂಪ ಒಂಜಿ ರೋಡ್ ಕರೆಕ್ಟ್ ಸಿಸ್ಟಮ್ ಹೋಗ್ತಿದ್ರು ವೆಹಿಕಲ್ ಲಾರಿ ಲೋಡ್ ಗಟ್ಟಲೆ ಮಾಡೋದು ಹೋಗುನು ಐಕೊಂಜಿ ಲಿಮಿಟ್ ಇದ್ದಿ ಓವರ್ಲೋಡ್ ಅದು ಕೂಡ ನಮ್ಮ ಗವರ್ಮೆಂಟ್ ಕಂಟ್ರೋಲ್ ಮಾಡೋದ್ರಿಂದ ಮತ್ತೆ ಆಶ್ಚರ್ಯ ಆಯಿತು ಓಕೆ ಎಂಕ್ಲೆಗ್ ಇರಿ ಪಣ್ಣದ ಎಂಕ್ಲೆಗ್ ಒಂಚೂರು ಬೇಜಾರ್ ಕಮ್ಮಿ ಆಯ್ತು ದಯಬನ್ಲಿಗೆ ಮೊಕ್ಕಲು ಎಂಗುಲ್ ಟೋಲ್ ಕೊಡ್ದು ಆ ರೋಡ್ ಪೋಡ್ ಪನ್ನೋಡತ್ತ ಎಂಕ್ಲೆ ಅವು ಬೇಜಾರಾಪಿನಿ ನಮ್ಮ ಬೊಗ ಎಂಕುಲು ಎಂಕ್ಲೆ ಟೋಲ್ ಕೊಡ್ದು ಅಂಚಿನ ರೋಡ್ ಮೊಗಲು ಕೊರಂದಿಲ್ಲ ಇರ್ತ ಮೊಕ್ಲು ಏತ್ ಎಡ್ಡೆ ಜನಕ್ಲೆ ಅನ್ಕಿ ನೀನು ಕರೆಕ್ಟ್ ಎಸ್ ಸೊಲ್ಮೇಲು ಓಕೆ ಸೊ ಸೌದಿ ಹಿಡಿದು ದುಬೈ ಹಿಡಿದು ಪುರಾಕ್ಲೆ ಪ್ರೈತೆ ಆಶ್ಚರ್ಯ ಒಂದು ಕೆಲವು ಕುಡ್ಲದ ಪ್ರಾಬ್ಲಮ್ ಪೂರ ಐತೆ ನಮ್ಮ ಫೇಸ್ಬುಕ್ ಪಾಡ್ನೇಟ್ ಕೆಲವರು ನಮ್ಮ ಗೊತ್ತಾವೊಂದು ಇಂಚಿನ ಪೂರ ಪ್ರಾಬ್ಲಮ್ ಪೂರ ಅವೊಂದುಂಡು ದುಮ್ಮು ಪೂರ ಈ ಸೋಷಿಯಲ್ ಮೀಡಿಯಾ ಇತ್ತ ಡೈಲಿ 1 GB ತಿಕ್ಕೊಂದುಂಡು ಅವಿನ ಎಡ್ಡೆ ರೀತಿ ಯೂಸ್ ಮಾಡ್ತೇನೆ ಬಂದ ನೆಟ್ ನಮ್ಮ ಊರುಗಳ ಲಾಭ ಉಂಡು ಸರ್ ಈ ಡೈಲಿ 1 GB ಫೀ ಇತ್ತೀನಿ ಲೈವ್ ವಿಡಿಯೋ ಮಾಡ್ಕೊಳ್ಳಿ ದುಮ್ಮು ಪೂರ ಏತಿತ್ತು 310 1 GB ಇತ್ತೀನಿ ಇನ್ನು ಯಾನ್ ಲೈವ್ ವಿಡಿಯೋ ಪ್ರತಿ ಒಂಜೆ ಇಟ್ಲ ನೆಟ್ ಮಂತಿನ 90 ಕಮ್ಮಿ ಒಂಜಿ ಸ್ವಲ್ಪ % ಲೈವ್ ವಿಡಿಯೋ ಸಕ್ಸಸ್ ಆತನು ಅನ್ಬಣ್ಣಿ ಇನಿ ತುಲೆ ಇನಿ ಆ ಲೈವ್ ವಿಡಿಯೋ ಪಾಡ್ నేను ಮೊಕ್ಕಲು ಒಂಚೂರು ಮಣ್ಣು ಮುಚ್ಚಾರ ಬತ್ತೇರು ಈಜಿನ ನಮ್ಮಲ್ಲಿ ಮಣ್ಣು ಮುಚ್ಚಿದ್ವೇರ ಒಂಚೂರು ಬೆಚ್ಚ ಯಾರು ಇನಿ ಅಧಿಕಾರಿ ನಕ್ಲಿಗೆ ಮೊಕ್ಕಲು ಏರ್ಲ ಕೇಂದ್ರ ಬಂದಿದ್ದೆ ದಯಬನ್ಲಿಗೆ ಕೆಲವು ಅಧಿಕಾರಿ ನಕಲು ತಿಂದು ಬಂಜಿ ಮೊಕ್ಕಲು ಜಿಂಜಿದನ್ ಇನಿ ಬಾಕಿ ತಕ್ಕಲ ವಿಷಯ ಪಾತ್ರ ಒಬ್ಜೇರು ಯಾವಣ್ಣಿ ಅಲ್ಪ ಒಂಜಿ ಪೊಲೀಸ್ ಸ್ಟೇಷನ್ ಉಂಡು ಆ ಪೊಲೀಸ್ ಸ್ಟೇಷನ್ ಈ ಪೊಲೀಸ್ ಗಾಡಿ ಅಂಚಿಂಚಿ ಪೋಂದು ಅಟ್ಲೀಸ್ಟ್ ಮೊಕ್ಲೆ ಗಂಡಲ ಒಂಜಿ ಇನ್ಫಾರ್ಮೇಶನ್ ಮಲ್ಪೊಲೇತ ಇಂಚೆ ಮಣ್ಣು ಮುಚ್ಚಲಿ ಗಾಡಿ ಇಂಚೆ ಸ್ಟೇಷನ್ ಉಂಡು ಬೊಚ್ಚಿ ಒಂಜಿ ಆಂಬುಲೆನ್ಸ್ ನಕಲು ಒಂಜಿ ಬರೋಡಾಂಡ ಒಂಜಿ ಇತ್ತು ಅವೇ ಒಂಜಿ ಮಣ್ಣದ ನೆಟ್ ಒಂಜಿ ಆಂಬುಲೆನ್ಸ್ ಮೀನು ಬೈದಿನ ಬಂದ ಆದಾತ ಸರ್ ಮುರಣಿದ ಯಾನು ಪೂರ ವಿಡಿಯೋ ಇತ್ತಿಜಿ ದಯಬನ್ಲೆ ಅಲ್ಪ ಎತ್ತೋ ಗಾಡಿಲಿ ಮಾಡಿ ಸ್ಟ್ರಕ್ ಆತಂಡು ಯಾಮನಿ ಗಾಡಿದ ಮಿತಿ ಹೆಂಗೆ ಪ್ರೀತಿ ಹೆಂಗೆ ಉಪ್ಪುನು ಆ ಟೋಲ್ ಕೊಡ್ದು ಆ ರೋಡ್ ಬತ್ತದು ಹೆಂಗಲ್ಲ ಗಾಡಿ ಜಾಮ್ ಆಡು ಬಂದಾಂಡ ಅವನಕ್ಕ ನಮಕ್ ಗರ್ವ ಕಂಟ್ರೋಲ್ ಒಂದೇ ಕುಲ್ಲ ಸರ್ ಇನಿ ಎಸ್ ಅವೇ ಇತ್ತೆ ಅವು ಫಸ್ಟ್ ಇರೋ ಒಂದು ಸ್ವಿಮ್ಮಿಂಗ್ ಪೂಲ್ ಲೆಕ್ಕ ಒಂಜಿ ಮಲ್ತ್ ತೊಚ್ಪಾದಾರೆ ಒಂಚೂರು ಯೂಸ್ ಆಂಡ ಒಂಚೂರು ಅವಳು ಆಕ್ಚುಲಿ ಮಣ್ಣು ಯೂಸ್ ಆಂಡ್ ಆಯ್ತ ಮಿತ್ತಿ ಕೂಡ ಜಲ್ಲಿಕಲ್ಲು ಪಾಡ್ದೇರಿ ಇತ್ತೆ ಲಂಚನ ಉಂಡು ತೂಕ ಮಕ್ಕಳು ಎಸ್ ಒಂಜಿ ಕಾಲ್ ಕಾತುನುಂಡು ಹಲೋ ನಮಸ್ತೆ ಹೇಳಿ ನಮಸ್ಕಾರ ಹಾಂ ಪನ್ನೆ ಸರ್ रोड तो केला हेडलाइट ఎంత తోజాల ఎదురు గాడి వల్ల గుండిಗೆ ಬುರುಡತ್ತಲ್ಲ ಒಕ್ಕದಾಲ ಬರ್ತಾರೆ ಸ್ಟ್ರೀಟ್ ಲೈಟ್ ತೋಲೆ ಒಂದು ಸರಿ ಇಲ್ಲ ಅಂದ್ರೆ ಅವಲಂದು ಅವಲ ಪ್ರಾಬ್ಲಮ್ ಕರೆಕ್ಟ್
ಅದು ಆ ಸ್ಟ್ರೀಟ್ ಲೈಟ್ ಆನ್ ಮಾಡ್ತು ಹೋಗ್ತೇವೆ ಅದನ್ನ ಮಿಚ್ಚು ತೂಪುಜಿ ಕಾಲಿ ಸ್ಟ್ರೀಟ್ ಲೈಟ್ ಆನ್ ಮಾಡ್ಕೊಂಡು ಹೋಗ್ಬೋದು ಮೊಳಗಲ್ಲಿ ಬರ್ಕೊಂಡು ತೆಕ್ಕಲು ಹೋಗ್ಬೋದು ಪಂಡ ವಾನ್ ಆಪುಂಡ ಇಜ್ಜ ತೂಪುಜಿ ಪಂಡ ವಾನ್ ಆಪುಂಡ ಇಜ್ಜ ತೂಪುಜರು ನೆತ್ತ ಬಗ್ಗೆ ಎಂಕಲು ಯಾನ ಹಂಪನ್ ಗಾರ್ಡನ್ ವಿಡಿಯೋ ಬಂದಿತ್ತೆ ಐಟ್ ಎತ್ತೋ ತಿಂಗಳು ದಿಂಚಿ ಲೈಟ್ ಇತ್ತಿಜಿ ಸ್ಟ್ರೀಟ್ ಲೈಟ್ ಇತ್ತಿಜಿ ಆಯ ಅಲ್ತ ಇಂಜಿನಿಯರ್ ಯಾರ ಹೊಸದ್ ಬೈದಿನೆಗೆ ಆಯ್ ಬಂಡೆ ಒಂಜಿ ವಾರ ಟೈಮ್ ಕೊಡ್ಲ ಮಂತ್ ಕೊರ್ಪೆ ಅಂದು ಮಂತ್ ಕೊಡ್ಚಿರ ಎಂಕುಲು ಮರ್ದು ಬಂದಿತ್ತ ನಾ ಇಂಜಿನಿಯರ್ ನಕ್ಲ ಮೊಬೈಲ್ ನಂಬರ್ನು ಫೇಸ್ಬುಕ್ ಪಾಡ್ ಬಂದಂಡ ಎಂಕ್ಲನೇ ಒಂಜಿ ಅಭಿಮಾನಿ ನಕುಲ್ಲೇರು ಕಾಲ್ ಮಲ್ಪು ನಕುಲೆ ಗಲ್ಫ್ ಬರ ಅಕ್ಲು ಪಂಡ ಊರ್ದ ಮಿತ್ ಪ್ರೀತಿ ಇತ್ತು ನಕುಲ್ಲೇರು ಐಕ್ ಮೊಕ್ಕಲು ರಡ್ಡೆ ದಿನಟ್ ಮೊಕ್ಕಲು ಕೇಬಲ್ ಇಚ್ಚಂದ 4 ತಿಂಗಳು ಇಚ್ಚಿನ ಸಿಟಿ ಅವಳ ಮೇನ್ ಹಂಪನಗಡ್ಡ ಸಿಟಿ 4 ತಿಂಗಳು ಲೈಟ್ ಇಚ್ಚಂದಿನ ರಡ್ಡೆ ದಿನಟ್ ಮೊಕ್ಕು ಸ್ಟ್ರೀಟ್ ಲೈಟ್ ಸರಿ ಮಂತ್ ಕೊಡಂಡ ದಾಯಗ ಆಪುಜಿ ಇನಿ ಆಪುಂಡು ಎಂಗುಲು ಕೇನ್ನಗುಲು ಬೋಡು ಎಂಗುಲು ಕೇನ್ನಗುಲು ಇಜ್ಜಿ ಬಂದಣ್ಣ ಮೊಕ್ಕಲು ಆಪಿನ ಲೆಜ್ಜಿ ಬೊಕ್ಕ ನಮ್ಮ ಊರು ಇಂಪ್ರೂವ್ಮೆಂಟ್ ಆಪಿನ ಲೆಜ್ಜಿ ಅಕ್ಕಲ್ ಫೋನ್ ತೆಪ್ಪುವರ ಫಸ್ಟ್ ಕರೆಕ್ಟ್ ಓಕೆ ಸೋಲ್ಮೇಲ್ ಸರ್ ಸೊ ಕಾರ್ಪೊರೇಟರ್ ತೆಗೆದ್ರೆ ದೊಡ್ಡ ವಿಚಾರ ತೆಗೆದ ನಂತರ ಅವರು ಯಾರಿಗಾದರೂ ಸಲಹೆ ಅಂದರೆ ಫೋನ್ ಮಾಡಿ ಅಂತ ಹೇಳಿದರೆ ಅದು ಇನ್ನೊಂದು ದೊಡ್ಡ ವಿಚಾರ ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ ನಮಸ್ಕಾರ ಓಕೆ ತುಂಬ ಜನ ಇವತ್ತು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ ಕ್ಷಣದಿಂದ ಬರ್ತಾ ಉಂಟು ಅದಕ್ಕೆ ಮುಖ್ಯ ಕಾರಣ ಒಂದು ಸಾಮಾಜಿಕ ತಾಣಗಳನ್ನು ಬಹಳ ಪರಿಣಾಮಕಾರಿಯಾಗಿಕೊಂಡು ಬಳಸಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥ ಸವರಾಜ್ ಅವರ ಒಂದು ಜನಪ್ರಿಯತೆ ಅದು ತುಂಬ ಪಾಸಿಟಿವ್ ಆಗಿ ಹೇಗೆ ಬಳಸಬಹುದು ಅಂತೇಳಿ ಅಫ್ಕೋರ್ಸ್ 10ರಲ್ಲಿ ಒಂದು 8 ಕೆಲಸ ಆದರೆ ಅದು ಸಮಾಧಾನ ಅಂತ ನಮಗೆ ಅನಿಸ್ತಾ ಇದೆ ಅದು ಆಗ್ತಾ ಇದೆ ಕೂಡ ಸೊ ಆ ಬಗ್ಗೆ ಚರ್ಚೆ ಮಾಡ್ತೀವಿ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಸರಿ ಮಾಡುವಂಥ ಈ ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಜಯ ಸಿಗಲಿಕ್ಕೆ ಸಾಧ್ಯ ನಮ್ಮ ಸಂಕಟಗಳನ್ನು ಕೇಳೋರು ಯಾರು ಇಲೆಕ್ಷನ್ಗೆ ಇನ್ನು 8-9 ತಿಂಗಳು ಮಾತ್ರ ಬಾಕಿ ಇದೆ ಒಂದು ಪುಟ್ಟ ವಿರಾಮದ ಬಳಿಕ ಆ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂತಹ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ಇಟ್ಟಿರುವಂಥ ವಿಚಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಣ್ತಾ ಇರುವಂಥ ಅನುಭವಿಸುತ್ತಿರುವಂತಹ ಹೊಂಡ ಗುಂಡಿಗಳನ್ನು ನೋಡುವವರು ಅಥವಾ ಅದಕ್ಕೆ ಪರಿಹಾರ ಕೊಡುವವರು ಯಾರು ಎನ್ನುವಂಥ ಪ್ರಶ್ನೆ ಸವರಾಜ್ ಮಂಗಳೂರವರು ಕೆಲವು ದಿನಗಳ ಹಿಂದೆ ನಿನ್ನೆಲ್ಲ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದರು ಅದಕ್ಕೆ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದರು ಅದಕ್ಕೆ ಸಿಕ್ಕಿರುವಂಥ ಸ್ಪಂದನೆಯಿಂದ ಜನ ಆಟೋಮ್ಯಾಟಿಕ್ಕಾಗಿ ಆ ಬೇಸರ ಆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಒಂಜನ ಪಂಡೆರವು ಗಾಡಿದ ಅಡಿಟ್ ಬೂರ್ನ ಚಾನ್ಸ್ ಇತ್ತು ಅನ್ಬಿಟ್ಟು ಆರು ವರೆಗೆ ಬಹುಶಃ ಕಾಲ್ ತೆಗೆದು ಪಾಂಡ ಮಸ್ತನಕ್ಕಿಂತ ಒಂಜಿ ಪ್ರಾಬ್ಲಮ್ ಆತಂಡು 100% ಸರ್ ದಯಬನ್ನಿಗೆ ಇನಿ ಇರು ಪನ್ಪರು ಒಂಜಿ ಎಲ್ಲಿಯ ಜವನಿ ಅಕ್ಷಯ್ ಕುಂಪಲ ಮನ್ಪಿನಾರು ತುದುಪರ್ ಇಂಚೆಗೊಂಜಿ ಡ್ಯಾನ್ಸರ್ ಒಂಜಿ ಪಂಪ್ವೆಲ್ ಫ್ಲೈಓವರ್ ದಲ್ಪ ತರತ್ ಪಣ ಗುರಿತಗ್ ತಪ್ಪ ಇರಬಹುದು ಗಾಡಿ ಬೂಡ್ದು ಹೆಲ್ಮೆಟ್ ಇದ್ದು ತರತೆ ಮೆತ್ತು ಲಾರಿ ಬೋನು ಅಂಚೆ ಮನ್ಪಿನಾನು ಇಂಚಿಂದ ಇನಿ ತುಲೆ ಅಕ್ಷಯ್ ಕುಂಪಲ ಅರಣ್ಯ ಈ ಮೇರೆ ತೀರ್ಪೋತೀರಿ ಸರಿ ಒಂದು ಜೀವನೇ ಯಾನಿನ ಮಿನಿ ರಾಜಕಾರಣಿ ನಕ್ಲೆಗ್ ಬೇನ ಸಾವುಡು ಮಿನಿ ಲಾಭ ಮಿನಿ ಇತ್ತದು ಮಂದಾಂಡ 100% ಬತ್ತು ಲಕ್ಷ ಗಟ್ಟಲೆ ಕೊಡ್ತೀರಿ ಇನಿ ರಾಜಕಾರಣಿ ನಕ್ಲೆ ಒಯ್ಟ್ ಲಾಭ ಉಂಡು ಐಟೆಕ್ ಮಾತ್ರ ಮೂಲ ಕಾಸು ಬರ್ಪೀರು ಅಂಚನ ಜೀವ ಮಲ್ಲೇಜ್ ಸರಿ ಕೋಮುಗಲ ಬೇಡ ಸೈಪೇರು ಕಾಸು ಕೊರ್ಪೀರು ಓಕೆ ಫೈನ್ ಉಪ್ಪಡು ಅಂಚಣ್ಣ ಆಯನ ಮಾತ್ರ ಜೀವನ ಅಂಚನ ಒಂದು ಮಕ್ಕಳನ್ನ ಜೀವಾಗ ಬೆಲೆ ಇಜ್ಜಾನ್ಗೇನು ಇನಿ ಪೂರೇನ ಜೀವಾಗ ಬೆಲೆ ಉಂಡು ಇನಿ ರಸ್ತೆದ ಅಪಘಾತಡು ಈ ಗುಂಡಿ ತಪ್ಪನ ಇಟ್ಟು ಗುಂಡಿ ಬೂಡು ಸೈಪೇರತ ಒಂದು ರಾಜಕಾರಣಿ ನಕಲು ಡೈರೆಕ್ಟ್ ಹೊಣೆ ಆಪೇರು ದಯಬನ್ಲೆ ಮೊಕ್ಕಲು ಬೇಲೆ ಮಲ್ಪಂದಿನ ಅಲ್ಪ ಜೀವ ಬೋತು ಕ್ರಿಮಿನಲ್ ಕೇಸ್ ಪಾಡಲಿ 100% ದಯಮ ಅಂಚಿನ ಕೇಸ್ ಮಂತನ ಮಂದನ ಮೊಕ್ಕಲು ಒಂಚೂರು ರೋಡ್ ಬತ್ತೊಂದು ಬೇಲೆ ಮಲ್ಪೇರು ಓಪೇರು ಐ ಮೀನ್ ಮೊಕ್ಲಿಗೆ ನಮ್ಮ ಊರ್ದ ಬೇಲೆನ್ ಮಲ್ಪೇರ ತಾಕತ್ ಇಜ್ಜಿ ಬಂದಂಡ ಸರ್ ಮೊಕ್ಕಲು ಬೇತಗಳಿಗೆ ಚಾನ್ಸ್ ಕೊರಡು ಸರ್ ದಯಗೆ ಮೊಕ್ಕಲಿಗೆ ಆಪುಜಿ ಬಂದ ಬೇತಗೆ ಚಾನ್ಸ್ ಕೊರಡು ಯಾರನ್ ಬಿ ಇನಿ ನಮ್ಮ ಮೇರು ನರೇಂದ್ರ ಮೋದಿಜಿ ಎಡ್ಡೆಡ್ಡೆ ಬೇಲೆ ಮಂದಿರು ಇನಿ ಸ್ವಚ್ಛತೆ ಯಾರು ಬೇಲೆ ಮಂದಿರು ಆ ಬೇಲೆ ಖುಷಿ ಆದ್ಲ ಎಂಕುಲ ಜೈದ ಹೆಂಗು ಸ್ವಚ್ಛತೆ ಇದು ಊರು ಕ್ಲೀನ್ ಮಂತೊಂದಿಲ್ಲ ಇದು ನಿರಂತರ ಅದು 4 ವರ್ಷದಿಂದ ರಾಮಕೃಷ್ಣ ಮಿಷನ್ ಬೇಲೆ ಮಂತೊಂದುಂಡು ನಿರಂತರ ಅದು ಐ ಮೀನ್ ಇಂಚಿನ ನಿರಂತರ ಬೇಲೆ ಒಂಜಿ ಆಶ್ರಮಲ ಮಂದುಪ್ಪನ್ ದಯಮಲ್ಲೆಗೆ ಒಂದು ನಿರಂತರ ಬೇಲೆ ಒಂಜಿ ಸಂಡೇನು ಬಿಡ್ತಿದ್ದೀರಿ
ಇಂಚಿನ ಬೇಲೆ ಮಂತೊಂದು ರಾತ್ರಿ ಬಗೆಯಲ್ಲಿ ಕಜೋ ದಕ್ಕನಾಗ ರಾತ್ರಿ ಬಗೆಯಲ್ಲಿ ಉಂತದು ಕಾತೊಂದು ಲೈಕೊಂಡ್ ಮೀನು ಇನಿ ಅನ್ಕೇನು ಇನಿ ಮೇರೆಗೆ ಮೋದಿಜಿಗೆ ಮೀನು ಗೊತ್ತಿತ್ತು ಬಂದಾಂಡ ಕರೆಕ್ಟ್ ಅದಕ್ಕೆ ಆ್ಯಕ್ಷನ್ ತೆತ್ತೊಂದು ದಯಮಲ್ನೆಗೆ ಇನಿ ಮುಲ್ತಾಕುಲು ಅರೆ ತೆರಿಪವೇರು ಮೊಕ್ಕಲು ತೆರಿಪವನ ಅಂಡಲ್ಲ ಮೊಕ್ಕಲು ಆ ಭಾಷೆ ತೆರಿಪವಡಪ್ಪನು ಕೆಲವರಿಗೆ ಸರಿಯಾದ ಒಂಜಿ ಎಜುಕೇಷನ್ ಉಜ್ಜಿ ಸರಿಯಾದ ಲ್ಯಾಂಗ್ವೇಜ್ ಗೊತ್ತಿಜ್ಜಿ ಮೊಕ್ಕಲು ತೆರಿಪೇನ ಅಂಡಲ್ಲ ಅರೆ ತೆರಿಪವಡತ್ತ ಮೊನ್ನೆ ತೂದುತ್ತನೆ ಮೊನ್ನೆ ತುಯ್ಯಾನು ಒಂಜಿ 25 ತಾರೀಕು ಗಟ್ಕರಿಡ ಲೆಟರ್ ಮನವಿ ಕೊರ್ಪಿನ ಯಾರು ಮಾಡಿ ನೀ ಇತ್ತೆ ಮನವಿ ಕೊರ್ಪಿನಾಗೆ ನಾನು ಮನವಿ ಏಪ ಕೊಡು ನಿಕುಲು ಜೀವಲು ಆತು ಜೀವಲು ಪೋಯ್ಬೇಕು ಮನವಿ ಕೊರ್ಪಿನ ಮನವಿ ಇತ್ತೆ ಕೊಡು ದಾದ ಪ್ರಯೋಜನ ನಾನು ಇತ್ತೆ ಕೊಡ್ದು ಅವು ಪ್ರಾಬ್ಲಮ್ ಏಪ ಸಾಲ್ವ್ ಆಯಾರೆ ಸರ್ ಎನ್ಮ ವರ್ಷದಿಂಚಿ ಇಂಚಿನ ನರಕ ಒಂದು ಇತ್ತೆ ಬೋದು ಮನವಿ ಕೊಡು ದಾದ ಪ್ರಯೋಜನ ಹಂಗೆ ಇತ್ತು ವರ್ಷದಿಂಚಿ ಮಕ್ಕಳು ಅಪಗನೆ ಮಕ್ಕಳು ಆ್ಯಕ್ಷನ್ ತೆತ್ತೊಂದು ಬಂದು ನಾನು ಇತ್ತು ಬರ್ತು ಸಾಲ್ವ್ ಆಯ್ತು ನನ್ನ ಮನವಿ ಕೊಡ್ದು ನನ್ನ ಕೇಸ್ ಅದು ನನ್ನ ಏಪ ಸಾಲ್ವ್ ಆಯ್ರೆ ಅನ್ಕೇನು ಎಸ್ ಈ ಮಧ್ಯೆ ಒಂಜಿ ಕಾಲ್ ಕಾತುಂಡು ಹಲೋ ನಮಸ್ತೆ ಹಾಂ ಹೇಳಿ ಮಾತಾಡಿ ಸಾಮಾನ್ಯ ಜನ ಅಲ್ಲ ಅಂತಕ್ಕೆ ಅವರು ಜನಾಂಗಕ್ಕೆ ತಯಾರಿಲ್ಲ ಇದ್ರ ಬಗ್ಗೆ ಅವರು ಯೋಚನೆವಾಗಿದೆ ಯಾಕಂದ್ರೆ ನಾವು ಕೇಳ್ತಲ್ಲ ಯಾಕಂದ್ರೆ ಬಜೆಟ್ ಕೇಳ್ತಿದ್ರಲ್ಲಿ ಬಜೆಟ್ ಮಾಡಿದ್ರೆ ಮಾತ್ರ ಸರಿಯಾಗುದು ಇಲ್ಲಾಂದ್ರೆ ಸರಿಯಾದ ಚಾನ್ಸೇ ಇಲ್ಲ ಹೀಗೆ ಇರ್ತದೆ ಪ್ರಾಬ್ಲಮ್ ನಮ್ಮ ಪ್ರಕಾರ ಓಕೆ ಸರಿ ಧನ್ಯವಾದ ಕರೆ ಮಾಡಿದಾಗ ಬಹುಶಃ ಜನರೆಲ್ಲ ಒಟ್ಟಾಗಿ ರಸ್ತೆಗೆ ಇಳಿತಾರೆ ಅಂತ ಅನಿಸ್ತಾ ಉಂಟು ಅಥವಾ ನಾವು ಅನುಭವಿಸ್ತಾ ಇರೋದು ಇನಿ ಸರ್ ಅನ್ವನ್ಪೆ ಜನಕುಲು ರಸ್ತೆಗೆ ಜಪ್ಪೋಡು ಸರಿ ಜನಕುಲು ರಸ್ತೆಗೆ ಏಪ ಜಪ್ಪೋಡು ಪಕ್ಷನ ಬಿಡು ಜಪ್ಪೋಡು ಇನಿ ಬಿಜೆಪಿ ತಕ್ಕಲ ಮಿಸ್ಟೇಕ್ ಇತ್ತು ನನ್ನ ಕಾಂಗ್ರೆಸ್ ತಕ್ಕಲ ಓಟ ಅನ್ನತ್ತು ಕಾಂಗ್ರೆಸ್ ತಕ್ಕಲ ಮಿಸ್ಟೇಕ್ ಇನ್ನ ಬಿಜೆಪಿ ತಕ್ಕಲ ಓಟ ಅನ್ನತ್ತು ಇನಿ ಏರೆಗೆ ಪೂರ ನಮ್ಮ ಮೂಲಭೂತ ಸೌಕರ್ಯ ತಿಕ್ಕೊಂದಿಜ್ಜಿ ಪೂರ ಒಟ್ಟಾದ ಹೋರಾಟ ಮಲ್ಪೋಡು ಇನ್ನು ಸಾಮಾನ್ಯ ನಾಗರಿಕರಾದ ಹೋರಾಟ ಮಲ್ಪೋಡು ಇನ್ನು ಕೆಲವೇರ್ನೈತೆ ಇನ್ನು ಹೋರಾಟ ಮಲ್ಪನಾಗೈತೆ ಯಾನೊಂಜಿ ಸರಿ ಎಲ್ಲ ಹೊಡಿ ಇತ್ತು ಈರೊಂಜಿ ಕಾಂಗ್ರೆಸ್ ಯಾನೊಂಜಿ ಬಿಜೆಪಿ ಇನಿ ಇರೇಗ ಎನ್ನಡ್ದು ಎನ್ನ ನೆಟ್ಟು ಹೋರಾಟ ಮಂದ ಇರೇಗ ಲಾಭ ಐತನ್ ಮಂದ ನೀರು ಹೋರಾಟ ಜಪ್ಪಿ ಇಂಚ ಆತನ್ ಪರಿಸ್ಥಿತಿ ಇಂಚೆನೆ ಆತನ್ ಕೆಲವೇರ್ನ ಯಾರು ಇನಿ ಸಾಮಾನ್ಯ ನಾಗರಿಕರನಕುಲು ಒಟ್ಟಾದ ಮಕ್ಕಳು ಹೋರಾಟ ಜತ್ತನ್ ಬಂದಾರ ಓಲ ಪೂರಾಡ ಬಿಜೆಪಿ ಅವಡು ಕಾಂಗ್ರೆಸ್ ಅವಡು ಪೂರ ಒಟ್ಟಿಗೆ ಆದ ಹೋರಾಟ ಮಂತಾರೆ ಬಂದ ನಮ್ಮ ಊರು ಇಂಪ್ರೂವ್ಮೆಂಟ್ ಆಪನು ಸರ್ ಊರಿಗೂ ಅಭಿವೃದ್ಧಿ ಆಪನು ಇನಿ ದಾದಾಪುನು ಇನಿ ಹೋರಾಟ ಅನ್ನೋದು ನಮ್ಮ ಥಿಂಕಿಂಗ್ ಅವ ಕಾಂಗ್ರೆಸ್ ಹಾಕ್ಲಪ್ಪ ಹಾಕ್ಲಿಕ್ಕೆ ದಾದ ಲಾಭ ಒಪ್ಪುಡು ಬಿಜೆಪಿ ದಾಖಲು ಒಂದು ಹೋರಾಟ ಮಾಡ್ಬೇಕು ನಾಗ ಬಿಜೆಪಿ ದಾಖಲಿ ದಾದ ಲಾಭ ಒಪ್ಪುಡು ಅಂಚ ಥಿಂಕಿಂಗ್ ಉಂಟು ಜನಕ್ಕೆ ಅಂಚ ಥಿಂಕಿಂಗ್ ಉಂಡು ಯಾನೋ ಸಾಮಾನ್ಯ ನಾಗರಿಕರನಕುಲು ನಮಗೆ ದಯಮಾನ ಇನಿ ಪ್ರಾಬ್ಲಮ್ಮು ಇತ್ತೆ ಬಿಜೆಪಿ ದಾಖಲು ಮಂತೇರು ಬಂದು ನಮ್ಮ ಮನ್ಪಂದ ಕುಲ್ನತ್ತು ಎಲ್ಲಂಜಿ ಪ್ರಾಬ್ಲಮ್ ಎಂಕಲ ಕಾರ್ದ ಬುಡಕ್ ಬರ್ಪು ಎಲ್ಲಂಜಿ ಏರ್ಲ ಅವಡು ಯಾನ್ ಪೋಯರ್ಲ ಸೈಯರ್ ರೆಡಿ ಉಂಡು ಅತ್ತೆ ಎನ್ನ ಇಲ್ಲದಾಗಲು ಪೋ ಸೈಯರ್ ರೆಡಿ ಉಂಡು ಅವು ಸೈತಿ ಗೊತ್ತಾಪಿ ನಮ್ಮ ಮಲ್ಲೇಜಪ್ಪ ಆನಿ ಹೋರಾಟ ಎಂಗ್ಲೊಂಚು ಜೈದೋಡು ಆಪ ಎಂಕಲ್ನ ಜೀವಾಂಡಲ್ ಒರಿದ್ದು ಎಂಗ್ಲ ಇಲ್ಲದಾಕಲ ಜೀವಾಂಡಲ್ ಒರಿದ್ದು ಬಂದು ಇನಿ ವಿಷಯದಾದ ಮಂದಂಡ ಇನಿ ಅಕುಲ್ ತಪ್ಪ ಮಂದನ ಮೊಕ್ಕಲು ಹೊರಟ ಮೊಕ್ಕಲು ತಪ್ಪ ಅಕುಲ್ ಹೊರಟಾಪಿ ಇನಿ ದಾದಂಡು ರಡ್ಡು ಪಾರ್ಟಿದಾಕಲು ಒಗ್ಗಟ್ಟಾದು ಇನಿ ನಮಗೆ ಬೋಡೈನ ಮೂಲಭೂತ ಸೌಕರ್ಯ ರೋಡು ಈ ರೋಡ್ಗೋಸ್ಕರ ನಮ್ಮ ಹೋರಾಟ ಮಂತನ್ ಮಂದಾಂಡ ಇನಿ ಪಂಪೆಲ್ದಕ್ಕೆ ಇಂಚಿನ ಸಿಚುವೇಶನ್ ಬೈದಂದು ಅನ್ಮಂಡಿ ಇಂಚಿನ ಸಿಚುವೇಶನ್ ಬೈದಂದು ಇನಿ ದಾಯ ಬೈದಂಡು ನಮಕ್ ಏನಂದಿನಟ್ಟು ಬೈದನು ಹೋರಾಟ ಮಂತೊಂದು ಉಪ್ಪೇರು ತೂಪಿನ ತೂ ಒಂದು ಉಪ್ಪಿ ದಾಯಿಗೆ ನಮಗೆ ದಾಯಿಗೆ ಮಾರ ಅವು ಉಲ್ಲೆರತ್ತ ಹಾಕಲು ಕೆಲವು ಆಯೋಗ ಮರಲೆ ಉಲ್ಲೆಂಬೆ ಉಲ್ಲೆ ಅಂದು ಕೆಲವು ಮನ್ಪಂದೆ ಕುಲೊಂದು ಉಪ್ಪೇರು ಯಾನ್ ಅನ್ಪಿನಿ ಇತ್ತು ಎಂಕ್ ದಾಲ್ ನೆಟ್ಟು ಉಪಯೋಗ ಎಂಕ್ ನೆಟ್ಟು ಲಾಸಿ ದಯಬಲ್ಲೆಗೆ ಎಂಕ್ಲ ಎಂಕೊಂಜಿ ನೆಟ್ ದಾಲ ಜೀವಾಗ ಪೆಟ್ಟಾಪಿನ ಒಂಜಿ ಚಾನ್ಸಸ್ ಉಂಟು ದಯಬಲ್ ನೆಟ್ ಶಾಮಿಲಾಪಿನು ಲಾಟ್ಪೋಟ್ ಜನಕುಲತ್ತು ನೆಟ್ ಉಪ್ಪುನು ಇರೆಗೆ ಹೈ ಲೆವೆಲ್ದಾಗಲು ಉಪ್ಪು ದಾಯ ಕೋಟಿ ಕಟ್ಲ ವ್ಯವಹಾರದಾಗಲು ಉಪ್ಪು ಎಲ್ಲಂಜಂಗೆ ಪಿರೋಡ್ ಕಂತಾಡ ಅವು ಕೇಂದ್ರಜ್ಜಿ ಯಾನ್ ಮಾಡ್ಬಿನಿ ಇನಿ ಯಾನು ತೊಂದರೆ ಜನ ಎನ್ನ ಜೀವದ ಆಸೆ ಬಿಡ್ತೆ ದಯಮಾನ ಆಸೆ ಬಿಡ್ತೆ ಎಂಕ್ಲ ಊರು ಇಂಪ್ರೂವ್ಮೆಂಟ್ ಆಪು ಎಂಕ್ಲೆ ಗೋಲ ಬರ್ಚಪ್ಪ ಎಂಕ್ ಓವೇ ಈ ಎಲೆಕ್ಷನ್ ಅವಡು ಒಯ್ಕಲ ಯಾನು ಇನಿ ಈ ಸಲ ಯಾನು ಏರೆಗ್ಲ ಸಪೋರ್ಟ್ ಕೊರಲ್ಲ ಗೊತ್ತಿಜಿ ದಯಮಾನಿಗೆ ಇನಿ ಎಂಕ್ಲ ಊರು ಇಂಪ್ರೂವ್ಮೆಂಟ್ ಆವೊಂದಿಜ್ಜಿ ಊರು ಈ ಸಮಸ್ಯೆ ನಮ್ಮ ಕೈ ಕಡ್ದು ಕುಲೋನಿಲ್ಲ ಕರೆಕ್ಟ್ ಎಸ್ ಅಂಚಂಡ ಈರಾವು ಸೋಷಿಯಲ್ ಮೀಡಿಯಾದ ಪಾಡ್ದಿನ ಬೊಕ್ಕ ಒಂಚೂರು ಅವಳು ಮಣ್ಣು ಕಂತ ಪಾಡಿಯರು ಅವು ಯೂಸ್ ಹಾಕುಜಿ ಬಂಡಿ ಅನ್ನೋ ಒಂಜಿ ಸರ್ ತುಲೆ ಮೊಕ್ಕಲೆ ಮಂಡೆ ಎತ್ತಿನಕುಲು ಆ ಕೆಂಪು ಮಣ್ಣಗಂತ ಪಾಡೇರು ಸರ್ ಮೊಕ್ಕಲು ಒಲ್ತೊಲ್ತು ಬತ್ತಿನ ಇಂಜಿನಿಯರ್ ನಕುಲು ನಮ್ಮ ಊರ್ದಾಗ್ಲ ಅದು ಒಲ್ತೊಲ್ತು ಬತ್ತಿನ ಇಂಜಿನಿಯರ್ ನಕುಲು ಮೊಕ್ಕಲೆ ನಮ್ಮ ಊರ್ದ ಮಿದ್ದು ಪ್ರೀತಿ ಇತ್ತರ ಬಂದ ನಿಕ್ಕೊಂಡು ಈ ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡ್ಬಾರ ಚಾನ್ಸ್ ಏಜಿ ಮೊಕ್ಕಲು ಯಾರು ಮೊಕ್ಕಲು ಬಂಜಿ ನೊಪ್ಪು ತಿಂತೇರು ಬಂದಾಣ ಈ ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡ್ಬಾರ ಚಾನ್ಸ್ ಏಜಿ ಇನಿ ಬಲೆ ನಿಕುಲು ಬೈಕಂ ಪಾಡಿಡು ಈತಿತ್ ಮಾಲ ಜಲ್ಲಿ ಕಲ್ಲು ಅಂತ ಪಾಡೇರು ಯಾರು ಈತಿತ್ ಮಾಲ ಜಲ್ಲಿ ಕಲ್ಲು ಮೊಕ್ಕಲು ರೋಡ್ಗೆ ಬಾಂಡೆ ಮೊಕ್ಕಲು ಮಂಡೆಗೆ ಬಾರ್ದು ಕೆರಡು ದಯಬಲ್ನೆಗೆ ಇನಿ ಐಟ್ ಎಲ್ಲ ಬೇತಗಳ ಜೋ ಚಾನ್ಸಸ್ ಉಂಡು ಆತ ಮಾಲ ಜಲ್ಲಿ ಕಲ್ಲು ಬಾರ್ದೇರು ಎಸ್ ಒಂಜಿ ಕಾಲ್ ಕಾತದುಂಡು ಹಲೋ 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 ನಮಸ್ತೆ ಪಾತರ್ಲೆ ಕೇನುಂಡು ಹಲೋ
ಬನ್ನಿ ಸರ್ ಬನ್ನಿ ಯಾರು ಕೃಷ್ಣ ಪಾತ್ರ ಕುಲ ಇருக்கு ಬನ್ನಿ ಸರ್ ಬನ್ನಿ ಸರ್ ಇದು ಎಂಕ್ಲ ಕುಲ ಇருக்கு ಬೈಕಂಪಾಡಿ ಇருக்கு ಪನಂಬೂರು ಮುಟ್ಟ ಈತು ಗುರಿ ಉಂಡದೆ ಟಿವಿದ ವಾಲ್ಯೂಮ್ ಒಂಚೂರು ಕಮ್ಮಿ ಮಾಡ್ಬೇಕು ಸರ್ ಸರ್ ಈತು ಗುರಿ ಉಂಡದೆ ಐಟು ತುಲೆ ಎಂಕ್ಲಿಗೆ ಮುಂತುಂಡು ಎಂಕ್ಲ ಆಫೀಸ್ ಹೋದು ಬಿಡ ಬತ್ತು ಎತ್ತಿನಾಗ ಎಂಕ್ಲು ಬೈಕ್ ಆಡು ಸ್ಕೂಟರ್ ಹೋನಾಗ ಇಲ್ಲದ ಬತ್ತು ಎಷ್ಟೋ ಪಂಪಿನ ಎಂಕ್ಲಿಗೆ ತಾನೇ ಧೈರ್ಯ ಇಚ್ಚಿ ಆಂಡ ಈ ಜನಪ್ರತಿನಿಧಿಗಳು ನನ್ನಲ್ಲ ಮಕ್ಕಳಿಗೆ ಓಟು ಮಾಡೋದ ಪಂಪಿನ ಒಂದು ಯಾನು ಈ ಸರ್ತಿ ಓಟ್ಲಾ ಮಾಡ್ತಿದ್ದಿ ಏನಾಗ ದಯಪಣ್ಣಾಗ ನಾನು ಮೂಜಿ ಟರ್ಮುಡ್ಲ ಜೈಲು ಓಟು ಮಾಡ್ತಿದ್ದಿ ಎಂಕು ಆ ಜನಪ್ರತಿನಿಧಿಗಳ ಮಿತ್ರ ಎಂಗೆ ಒಂದು ವಿಶ್ವಾಸ ಇದ್ದಿ ದಾಲಜಿ ಅದು ದಾಲಜಿ ಅಕ್ಲ ಬೇರೆ ಬೇರೆ ಮಾತ್ರ ಒಪ್ಪುನತ್ತಂದ್ರೆ ಇಂಚಿನ ಸ್ವರಾಜಿನಕ್ಕಳು ನನ್ನಲ್ಲ 100 ಜನ ಸ್ವರಾಜಿನಕ್ಕಳು ಎಂಕ್ಲ ಸೌಖ್ಯ ಓಡು ಪಂಪಿನ ನಂಗೆ ಪಾತ್ರ ಆಗ್ತದೆ ಏರಪಣ್ಣ ಸರಿ ಸರಿ ನಾನು ಒಂಜಿ ಬಂಪಿನಿ ನಿಕ್ಲ ಸೇಫ್ಟಿಗೋಸ್ಕರ ಈಗ ಸುರತ್ಕಲ್ ಹಿಡಿದು ಪತ್ತಿನ ನಮ್ಮ ಪಂಪಲ್ಲಿ ತೊಕ್ಕೊಟ್ಟು ಮಾಡಿ ಏರ್ಪುರ ನಿಕ್ಲು ಆ ರೋಡ್ ಪೋಪ ದಯಮಂತ ನಿಕ್ಲು ಇನ್ಸೂರೆನ್ಸ್ ಒಂದು ಮಲ್ಪೆ ಸರ್ ದಯಮಲ್ಲ ನಿಕ್ಲ ಎಲ್ಲ ಇನಿ ನಿಕ್ಲ ಏಪ ನಿಕ್ಲು ಎಕ್ಸ್ಟೆಂಡ್ ಸೈಪರ್ ಬಂದು ಅವು ಗ್ಯಾರಂಟಿ ಅವು 100%. ನಿಕ್ಲ ಫ್ಯಾಮಿಲಿ ಗಂಡಲ್ಲಿ ನಿಕ್ಕು ಸೈತ್ ಇರ್ಬೇಕು ನಾವು ಇನ್ಸೂರೆನ್ಸ್ ಮಂತ್ ಬಳಿ ದಯ ಮೆಡಿಕ್ಲೇಮ್ ದಯಮಲ್ಲಿಗೆ ಎಲ್ಲ ನಿಕ್ಲು ಸೈತರ್ ಬಂದ ನಮ್ಮ ನಿಕ್ಲು ಇಲ್ಲದಕ್ಕಲು ನರಕ ಒಂದು ಅನುಭವ ಆಯರವಲ್ಲಿ ದಯಮಲ್ಲಿಗೆ ಇನಿ ಜನಪ್ರತಿನಿಧಿಗಳು ಎತ್ತು ವರ್ಷ ಈ ಸಮಸ್ಯೆನುಂಡು ಮಕ್ಕಳು ಬಗೆಹರಿಸರ್ ಬರೋದಿಜ್ಜಿತ್ತು ಕುಲಾಯಿ ಜಂಕ್ಷನ್ ಇನಿ ಕೊಡದ ಪ್ರಾಬ್ಲಮ್ ಅತ್ತು ಕಾಲ್ ಕಾತುಂಡು ಆ ಒಕ್ಕ ಅನುಕೂಲ ಇದ್ದ ಪ್ರಾಬ್ಲಮ್ ಸೀದಾ ಬರ್ಪೆ ಹಲೋ ಹಲೋ ನಮಸ್ತೆ ಪಾತೆರ್ಲೆ ನಮಸ್ತೆ ಪಾತೆರ್ಲೆ ನಮಸ್ತೆ ಸರ್ ಬನ್ನಿ ಸರ್ ರಕ್ಷಿ ಶೆಟ್ಟಿ ಬಂದು ಬನ್ನಿ ಸರ್ ಸೌರಜನ ಇರುದ ಪ್ರತಿಭಟನೆ ಯಾವುದು ಅನ್ಕೊಂಡ ತೊಂದರೆ ನಮಗೂ ಕೂಡ ಪೇಪರ್ ಉಂಟು ಹತ್ತಲಿಂದ ರಸ್ತೆ ಹಾಕೊಂಡು ಬಂದದ್ದು ಮಾಡಿಕೊಂಡ ಸಾಧನೆ ನಮ್ಮ ಎಂಪಿನ 6 ತುಲೆ ಇದು ಕೂಡ ಪಾತೆ ಇರ್ತದೆ ಗಡ್ಗಡೆ ಕೂಡ ಪಾತೆ ಇರ್ತದೆ ಹತ್ತಲಿಂದ ಮಾರ್ಗ ಮತ್ತೊಂದು ನಮ್ಮ ಕೂಡ ಪ್ರತಿಭಟನೆ ಕೂಡ ಬಿಡೋದು ಸೌರಜನ ಅರೆ ಓ ಭಾಷೆ ಪಾತೆ ಇದ್ದೀನಿ ಅನ್ನಾರು ಅವರು ಇಂಗ್ಲಿಷ್ ಭಾರಿ ಸಮಸ್ಯೆ ತುಲೆ ಯಾರೇನಿಕ್ಕೂ 10 ವರ್ಷ ಎಂಪಿ ಆಗಿ ಸಾಧನೆ ಇಚ್ಚಿನ ಬಂದೆ ಅಂದು ಸಾಧನೆ ಮಾಡಿ ಆರು ಅರಡ ಪಾತೆರ್ನಾಗಲ್ಲ ಆರು ಕರೆಕ್ಟ್ ಅದು ಪಾತೆರೋಡತ್ತ ಮೇರೆ ಖಾಲಿ ನಮ್ಮ ಜವಾನಿಯರು ಒಟ್ಟಾಡು ಬರ್ಪಿಸತ್ತಿ ನಮಕ್ ಮೋದಿಯರು ಕೊಡು ಮೋದಿ ಬರ್ತಾರ ನಮಕ್ ದೇಶ ಇಂಪ್ರೂವ್ ಆಗ ನಮಕ್ ಇಂಚಿನ ಸಂಸದರು ದಯಮಂತದ ಬರ್ಚಿ ಅವೇ ನೀರು ಬರೋದು ನಮಕ್ ರೋಡ್ ತೂಕ ನಮ್ಮ ಬಸ್ಸಿನ ಎಲ್ಲ ಬಂದ್ಪಾಗ ಅತ್ತ ನಮ್ಮನೆ ಕಾಪಾಡ್ದೆ ಟೋಲ್ ಕಟ್ಟಿನ ಬದಲು ನಮ್ಮ ಡಾಮರ್ ಕೊಡೋದು ರೋಡ್ ಬಂದ್ಪಾಗ ನಮಕ್ ರೋಡ್ ಹತ್ರ ನಮಕ್ ಇದು ಸಂಸದರು ಚೇಂಜ್ ಮಾಡೋದು ಬರೋಡಿ ಅಂದು ಏನು ಬಣ್ಣ 100% ದಯಬನ್ಲೆಗೆ ಇನಿ ನಮ್ಮ ಮುಲ್ತ ಜನಪ್ರತಿನಿಧಿಗಳ ಬೇಲೆ ತೂದು ಎಂಗ್ಳು ಓಟು ಮಾಡೋದು ನಮ್ಮ ಮೋದಿಂದು ಓಟು ಮಾಡೋದಿಲ್ಲ ಸರಿ ಅಂದು ಅಂದು 100%. ಅಂಚೆ ಮಲ್ಪಗ ಸರ್ ಮಲ್ಪಗ ದಯಬನ್ಲೆಗೆ ಅಂಚೆ ಮಂತ್ ನಾನು ಅರೆಗೊಂಚೂರು ತೆರಿಯು ದಯಬನ್ಲೆಗೆ ಒಂಜಿ ಫ್ಲೈಓವರ್ದ ಮಿತ್ತಡು ಒಂದು ಕಲಸಂಗ ದೀತೆರಿ ಬಂದು ಮೇರೆ ಬಣ್ಣ 100% ನಿಜ ದಯಬನ್ಲೆಗೆ ಇನಿ ನಮ್ಮ ಓಟು ಪಾಡೊಂದಿಲ್ಲ ದಯ ಓಟು ಪಾಡೊಂದಿಲ್ಲ ಕೆಲವರು ಮುಲ್ತ ಬೇಲೆ ತೂದು ಓಟು ಪಾಡೊಂದಿದೆ ದಯಬಲ್ ನಮ್ಮ ಓದಿನ ತೂದು ಓಟು ಪಾಡೋದಿಲ್ಲ ಅಂದು ಸರಿ ಎಂಗ್ಲೆ ಆರು ಬೋರ್ಡು ಆರು ಬೇಲೆ ಮಂದಿ ರೆಡ್ಡೆ ಬೇಲೆ ಮಂದಿ ಆಂಡ ಅರ್ನ ಕ್ರೆಡಿಟ್ ಮುಲ್ಪ ಕೆಲವರು ದೆತ್ತದ್ದು ಮೊಕ್ಕಲು ಕೆಲವರಿಗೆ ರೈಸ ಒಂದಿಲ್ಲ ಯಾರು ಅನ್ಬಿನಿ ಕೆಲವು ಯಾರು ಜನಪ್ರತಿನಿಧಿನಾಗ ಅನ್ಬಿನಿ ಒಂಚೂರು ಬ್ರಹ್ಮಕಲಸ ಬೊಕ್ಕ ನಾಗಮಂಡಲ ಅವರ ಪೋಪಿನ ಒಂಚೂರು ಕಮ್ಮಿ ಮಲ್ಪಲಿ ಕಾಲಿ ರಿಬ್ಬನ್ ಕಟ್ಟಿಂಗ್ ಮಂದೊಂದು ಕುಲ್ಲೊಚ್ಚಿ ಒಂಚೂರು ಊಡ್ದಕ್ಲ ಸಮಸ್ಯೆನ ಒಂದು ತೂಂದುಲಿ ಕೆಸರು ಬತ್ತು ಜತ್ತದ ಒಂಚೂರು ಬೇರೆ ಮಲ್ಪಲಿ ನಮ್ಮ ಸಾಮಾನ್ಯ ನಾಗರಿಕನ ಕೆಸರು ಜಪ್ಪಗೆ ನಿಖಲು ಜನಪ್ರತಿನಿಧಿ ನಿಖಿಲೆಗೆ ಎಂಗ್ಳು ಓಟು ಕೊಡು ನಿಖಲು ಇನ್ನು ಮಂತದ ಅಂಚಿನ ಉಪ್ಪನಾಗ ಮೊಕ್ಕಲು 100% ದಯಮೇಲೆ ಮೊಕ್ಕಲು ನಿಜವಾದ ಎದುರು ಏರ್ಯಾರ್ನ ಕ್ರೆಡಿಟ್ ಎತ್ತದ್ದು ವಿನ್ನಾರ ಬಲ್ಲಿ ವಿನ್ನ ಮಲ್ಲಿಜ್ಜಿ ವಿನ್ನಾಯ ಬೇಲೆ ಮಲ್ಪಡತ್ತ ಎಸ್ ಬೊಕೊಂಜಿ ಕಾಲ್ ಕಾತಂದುಂಡು ಹಲೋ ನಮಸ್ತೆ ಪಾತೆರ್ಲೆ ಪನ್ನೆಣ್ಣ ಪನ್ಲೆ ಸರ್ ಸಮಸ್ಯೆ ಆಗ್ತದೆ ಮುಲ್ಪ ನಂತರ ಸರ್ಕಾರದ ಅವೇ ಸಮಸ್ಯೆ ನಂತರ ಸರ್ಕಾರದ್ದು ಬಸ್ಸ ಬಂದಾಗ ಹೊರಡೆ ಕೂಡಿ ಕೈತೇರಿದ್ರು ಕಡಿಮೆ ಕೊಡಕ್ಕೆ ಅಂತ ಮಾತ್ರ ಏನು ಅವಸ್ಥೆ ಅವರೊಂದು ಬಿಜೆಪಿ ಕಾಂಗ್ರೆಸ್ ಕೂಡ ಬೇರೆ ಓಟ್ ಮಾಡಿದ ಪ್ರಯೋಜನ ಇರ್ಪಣ್ಣ 100% ಕರೆಕ್ಟ್ ಎರಡ್ ಎಲ್ಲೆಪ್ಪನಾಗ ತಟ್ಟೊಂಜಿತ್ತಿನ ಎನ್ನ ಅಕ್ಕನೇ ಆ ಒಂಜಿ ಬರತಿಲ್ಲದ ಅಕ್ಕನೇ ಆ ಒಂಜಿ ನಂತೂಡ್ದ ನೆಟ್ಟು ಆಕ್ಸಿಡೆಂಟ್ ತೀರ್ಬೋತೀರು ಅರೆಗೆ ಒಂಜಿ ಮೇಟ್ ಕಂಡನಿ ತೀರ್ಬೋತುಂಡು ಒಂಜಿ ಮೇಟ್ ಮೇರೆ ಒಡ್ತಿಪ್ಪು ಮೂಜಿ ಬಾಲೆರು ಇತ್ತೆ ಮೂಜಿ ಬಾಲೆ ಅನಾಥ ಆತೀರು ಯಾಮಿನಿ ಇನಿ ಅಂಚಿಂದಾಗ 5 ಪೈಸೆ ಪರಿಹಾರ ಕೊಡ್ತೀರ ಮಗಳು ಅವೇ ಬಂದ್ಬಿನಿ ಇನಿ ಏರ್ಲಾಡು ಇನಿ ಕೋಮು ಗಲಬೇಡಿ ಏರ್ಲ ಮೀನಿ ಸೈತೇರು ಬಂದಾಂಡ ಯಾನು ದುಮ್ಮು ಒಂದು ಎದುರು ಪರಿಹಾರ ಕೊರ್ರೆ
ಪೋಪಿರು ಇನಿ ರೋಡ್ ಆಕ್ಸಿಡೆಂಟೆಡ್ ಇನಿ ಸೈತನ್ ಬಂದಾಂಡ ಆಯ್ಗ ಒಂಜಿ ವ್ಯಾಲ್ಯೂ ಎಜ್ಜಿ ಬನ್ಲಿ ಕರೆಕ್ಟ್ ಇರ್ ಕುಲ ದೇಶ ಪನಂದಿತ್ತ ಕುಲ ದೇಶ ಸರ್ ಕುಲ ದೇಶ ತುಲಿ ಪೊಲೀಸ್ ತಕುಲು ಅಲ್ಪ ಕುಲ ಇಡ್ ಅಲ್ಪ ಇತ್ತಿನ ಪೊಲೀಸ್ ತಕ್ಕಲೇನು ಅವರ ಬಂಜಿ ಆಪರೇಷನ್ ಮಂತರು ಅವ್ರ ಓಪನ್ ಮಂದ ಒಂದು ಈತರಾಸಿ ಧೂಲ್ ದಿಕ್ಕು ದಯಮೇಲೆ ಅಂಚಿನ ಅವಸ್ಥೆ ಉಂಡು ಬೈಕಂಪಾಡಿ ಕುಲಾಯಿ ನಂತೂರು ಪಂಪೆಯಲ್ಲಿ ತೊಕ್ಕೊಟ್ಟು ಮುಲ್ಪ ಉಂತನ ಪೊಲೀಸ್ ತಕ್ಕಲೇನತೆ ಅಕುಲು ಜಾಸ್ತಿ ಸಮಯ ಬದುಕ ಚಾನ್ಸ್ ಇಜ್ಜಿ ಅಂಚಿನ ಅವಸ್ಥೆ ಇನ್ನೀವನ್ ಮೀನ್ ಪೊಲೀಸ್ ತಕ್ಕಲು ಹೆಂಗ್ಲೆ ಕಾಲ್ ಮಂದದ್ದು ಪನ್ನಲ್ಲಿ ಸೌರಜರ ದಾದಾಣ ಒಂಜಿ ಮಲ್ಪಲ್ಲಿ ಒಂದು ಮೋದಿ ನಡೆ ಮುಡ ಎತ್ತು ನಡ ದಾದಾಣ ಒಂಜಿ ಮಲ್ಪಲ್ಲಿ ಒನ್ಪೇರಿ ಯಾನ್ ವನ್ಮಿನಿ ಇನಿ ಯಾನ್ ಮಂತಿಲಕ್ಕನೆ ಪೂರ ಎಲ್ಲ ಒಂದು ಜನಕ್ಕಳು ಒಂಚು ಲಕ್ಕೇ ಬಂದಾಂಡ ಒಂದು 100% ನಮ್ಮ ನಾಯಕರೇ ಗೊತ್ತಾಣ ಬಂದ ಒಂಚೂರ ದಾನ ಅನ್ನಲ್ಲ ಒಂದು ಪರಿಹಾರ ಆಪುಣ್ ಬಂದು ಒಂದು ಕೋಡೆ ಮುರಣಿ ಕೊಡ್ದು ಮನವಿ ಕೋರಿಯೇ ಬಂದ ನನಗೆ ಏತು ವರ್ಷ ಹಿಂಗೆ ದೂಳ್ತೀನೋ ನನಗೆ ಏತು ವರ್ಷ ಈ ನರಕಡ್ ಸೈಯೋಡಿ ಹಂಗೇನು ಕರೆಕ್ಟ್ ಬಹುಶಃ ಅಂಚಾಂಡ ಮೋದಿಜಿ ಆರೆಗ ಇಂದು ರೀಚ್ ಇಜ್ಜಿ ರೀಚ್ ಆತಜಿ ನೆಕ್ ರೀಚ್ ಆಯಿ ಲಕ್ಕ ಎಂಕ್ಲ ಪೂರ ಪ್ಲಾನ್ ರೆಡಿ ಆತು ರೀಚ್ ಆಯ್ಲಕ್ ಮಲ್ಪುವ ದಯಮೇಲೆ ಇನಿ ಅರೆ ರೀಚ್ ಆಯ್ಜಿ ಬಂದಾಂಡ ನನ್ನ ಇಡೀ ನಮ್ಮ ಎತ್ತು ವರ್ಷ ಬೋಂಡಲ್ಲ ಈ ಗುರಿ ಗುಂಪುಡೆ ಬಂದುಪ್ಪಾರು ಯಾನ್ ಬನ್ನಾಗಲಿ ಯಾನ್ ಗಿರಿ ಬೊರ್ಚಿ ಯಾನ್ ಕೋಡೆತ ಮನೆ ಲೈವ್ ಅಂತ ಬೋನಾಗ ಎನ್ನ ಪಿರೋಡ್ ಅಂತದ್ದು ಒರೇ ಕಾರ್ದಾಯಕ ಅಂತದ್ದು ಯಾನ್ ಲೈವ್ ಅಂತದ್ದು ಪೋನಾಗ ಎನ್ನ ಕೂಲೂರು ದಲ್ಪ ಎನ್ನ ಪಿರೋಡ್ ಅಂತ ದಾದಾ ಬರಪುಂಡ ಆಯ್ಡಬಹುದು ಗಲಾಟೆ ಮಲ್ ಬರಪುಂಡ ಆಯ್ನ ಪ್ರಾಬ್ಲಮ್ ದಾದ ಬಂಡ ಸಡನ್ ಗುರಿ ಉಂಡು ಯಾನ್ಲ ಬ್ರೇಕ್ ಮಾಡಿ ಅಂಚಿನ ಅವಸ್ಥೆ ಆತನ್ ಸರ್ ಎಸ್ ಬೊಕೊಂಜಿ ಕಾಲ್ ಕಾತಂದುಂಡು ಹಲೋ ಹಲೋ ನಮಸ್ತೆ ಅಮ್ಮ ಹೇಳಿ ಪನ್ಲೆ ಹಲೋ ಸರ್ ಹಲೋ ಹೇಳಿ ಕೇಳಿಸ್ತಾ ನಮಸ್ತೆ ಸರ್ ನಮಸ್ತೆ ಮಾತಾಡೋದು ಅದೇ ಹೇಳುದ ಬೈಕಂಪಾಡಿದ ರೋಡ್ ನನ್ನ ಹಸ್ಬೆಂಡ್ ಆಚೆಯಿಂದ ಹೋಗ್ತಾ ಇದ್ದಾರೆ ಅವರು ಹೇಳ್ತಾರೆ ಒಂದು ಬರಲಿಕ್ಕೆ ಎಷ್ಟು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಸಾಕಾಗ್ತದಂತೆ ಈ ಜನಪ್ರತಿನಿಧಿಗಳು ಹೋಗ್ತಾರಲ್ಲ ಅವರನ್ನು ಒಂದಿನ ಒಂದು 2 ವೀಲರ್ ಅಲ್ಲಿ ಕಳಿಸ್ಬೇಕು ಪ್ರತಿಯೊಬ್ಬರು ಜನಪ್ರತಿನಿಧಿಯ ಅವರು ಕಾರಲ್ಲಿ ಹಿಂದಿ ಬದಿ ಕೂತ್ಕೊಂಡು ಹೋಗುದಲ್ಲ ಅವರು 2 ವೀಲರ್ ಅಲ್ಲಿ ಅವರನ್ನು ಕಳಿಸ್ಬೇಕು ಪ್ರತಿಯೊಬ್ಬರನ್ನು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಅವರು ಓಟಿ ಹೇಳುವ ಒಬ್ಬರನ್ನು ಬೈಯೋದು ಎಲ್ಲ ಮಾಡಿದ್ರಲ್ಲ ಈಗ ಎಂತಾದ್ರೂ ಒಂದು ಮಾಡ್ತಾರ ಇಷ್ಟು ಮಂದಿ ಸಾಯ್ತಾ ಇದ್ದಾರಲ್ಲ ಆಕ್ಸಿಡೆಂಟ್ ಅಲ್ಲಿ ಹಲೋ ಕರೆಕ್ಟ್ ಮೇಡಮ್ ಕರೆಕ್ಟ್ ಇಷ್ಟು ಮಂದಿ ಸಾಯ್ತಾ ಇದ್ದಾರೆ ಅವರಿಗೆ ಒಂದು ಚೂರು ಏನಾದ್ರು ಅವರಿಗೆ ತಲೆ ಬಿಸಿ ಉಂಟ ಒಂದು ದಿನ ನಾವು ಎಲ್ಲರೂ ಕೂಡಿಕೊಂಡು ಹೆಂಗಾದ್ರು ಅವರಿಗೆ ಎಲ್ಲ ಕೂಡಿಕೊಂಡು ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಹೇಳ್ತೇನೆ ಇಲ್ಲದಿದ್ರೆ ಇದಾಗಲಿಲ್ಲ ಎಂತ ರೋಡ್ ಇದು ಒಂದು ಜನಗಳು ಸಾಯ್ತಾರೆ ಎಷ್ಟು ಇದರಲ್ಲಿ ಅವರಿಗೆ 2 ವೀಲರ್ ಒಂದು ಕೊಟ್ಟು ಕಳಿಸಿ ಅದು ಜನಪ್ರತಿನಿಧಿ 2 ವೀಲರ್ ಕೊಟ್ಟು ಅಲ್ಲ ಮೇಡಮ್ 2 ವೀಲರ್ ಕೊಟ್ಟು ಹೆಲ್ಮೆಟ್ ಹಾಕದೆ ಕಳಿಸ್ಬೇಕು ಹಾಕದೆ ಕಳಿಸ್ಬೇಕು ಗೊತ್ತಾಗುತ್ತೆ ಅವ್ರು ಎಲ್ಲಿದ್ದಾರೆ ಅವರು ಮಾತಾಡ್ತಾರಲ್ಲ ದೊಡ್ಡ ದೊಡ್ಡದು ಆ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಆ ರೋಡ್ ಅವರಿಗೆ ಕಣ್ಣು ಕಾಣುದಿಲ್ಲ ಅದರಲ್ಲಿ ನೋಡ್ಸಲ್ಲ ಹೋಗುದಿಲ್ಲ ಅವರು ಬರುದಿಲ್ವಾ ಅಲ್ಲಿ ಕರೆಕ್ಟ್ ಎಸ್ ಓಕೆ ಧನ್ಯವಾದಗಳು ಮೇಡಮ್ ಬಹುಶಃ ಜನರ ಮನದಾಳದ ಒಂದು ಸಮಸ್ಯೆ ಮುಲ್ತಾನತ್ ಇರಿ ಆಮೇಟ್ ಪೊಲಿ ಇಮೇಟ್ ಗುರುಪುರ ಮೂಡಬಿದ್ದೆ ರೋಡ್ ಅವಲೈರೆಗ್ ಜೀವನ್ ಕೈಟ್ ಪತ್ತೊಂದೆ ಬೋರ್ಡ್ ಅಂಚಿನ ಅವಸ್ಥೆ ಆತನ್ ದಯಬನ್ಲೆಗೆ ಅಲ್ಪಲ ಒಂಜಿ ಸರಿಯಾಯಿನ ಒಂಜಿ ಒಂದು ಬ್ರಿಡ್ಜ್ ಇಜ್ಜಿ ಏತೋ ಓಬಿರಾಯನ ಕಾಲದ ಬ್ರಿಡ್ಜ್ ಇನಿ ಅನ್ಬಿನಿ ಜನಪ್ರತಿನಿಧಿನಕಲು ಕರೆಕ್ಟ್ ಆದ ಮೊಕಲು ಒಂಜಿ ಪ್ಲಾನಿಂಗ್ ಇಡ್ ನೆಕ್ ಬೋಡಾಯಿನ ಟೈಮ್ ಇಡ್ ಮೊಕಲು ಮನವಿ ಪೂರ ಕೊರ್ತೆರ ಬಂದಾಂಡ ಎಂಕಲು ಇಂಪ್ರೂವ್ಮೆಂಟ್ ಆತು ಎಸ್ ಬೊಕೊಂಜಿ ಕಾಲ್ ಕಾತಂದುಂಡು ಹಲೋ ನಮಸ್ತೆ ನಮಸ್ಕಾರ ಹೇಳಿ ಮಾತಾಡಿ ರವೀಂದ್ರಾಚಾರ್ಯ ನಮಸ್ಕಾರ ರವೀಂದ್ರಾಚಾರ್ಯ ಮಾತಾಡಿ ವೇದಿಕೆಯಲ್ಲಿ ಕೂತ್ಕೊಂಡವರು ಅದು ನಂಗೆ ಅವ್ರ ಪರಿಚಯ ಇಲ್ಲ ಈಗ ನಾನು ಟಿವಿ ನೋಡಿದ್ರು ನೋಡಿ ಈಗ ನಾನು ಕೃಷ್ಣಪ್ಪ ಹೇಳಿ 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 ಈ ಕೂಡು ಈಗ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಮುಂಗಾರು ಮಳೆ ಬರೋದು ಯಾವಾಗ ಜೂನ್ ಜುಲೈ ಆಗಸ್ಟ್ ಹೌದೌದು ಕರೆಕ್ಟ್ ಹಾಗಾದ್ರೆ ಇಲ್ಲಿ ಏಪ್ರಿಲ್ಗೆ ಮೇಗೆ ಡಾಮರ್ ಆಗ್ತಲ್ಲ ವರ್ಷಕ್ಕೆ 12 ತಿಂಗಳು 12 ತಿಂಗಳಾದ್ರೆ 2 ತಿಂಗಳು ಮಾತ್ರ ನಾವು ಡಾಮರ್ಗೆ ಹೋಗುದು ಮೊನ್ನೆ ಹಾಕಿದ ಡಾಮರ್ ಈಗ ಇಲ್ಲ ಕರೆಕ್ಟ್ ಅದೇ ಪ್ರಶ್ನೆ ಮತ್ತೊಂದು ವಿಷಯ ನಾನು 7-8 ಬೈಕ್ ತಗೊಂಡು ಹೋಗ್ತು 5,000 4,000 3,000 ಇನ್ಸೂರೆನ್ಸ್ ಕಟ್ತೇನೆ ವರ್ಷಕ್ಕೊರ ಅಲ್ಲ ಲೈಫ್ ಟ್ಯಾಕ್ಸ್ ಕಟ್ತೇನೆ ವರ್ಷಕ್ಕೊಮ್ಮೆ ಇನ್ಸೂರೆನ್ಸ್ ಕಟ್ತೇನೆ ಇದರ ಬಗ್ಗೆ ಯಾರು ಮಾತಾಡೋದಿಲ್ಲ ಜನರು ಒಟ್ಟಾಗ್ತಾರೆ ನೋಡಿ ನಾನು ಸಹ ತುಂಬಾ ಸಲ ಇಂಥ ಸಂಘಟನೆಯೆಲ್ಲ ಸೇರಿ ನಮ್ಮನ್ನೆಲ್ಲ ಈ ಯಾವ ಪಾರ್ಟಿಗಳು ನಮ್ಮ ನೋಟರಿ ಮಾಡ್ತಾರೆ ಈ ಮಣಿ ಬಂದ ಕೂಡು ಮಾರ ನಿಕ್ಕೆ ಹಿಂಗಿನ ಅವಳು ಮಣಿ ಬಂದ ಕೂಡು ಮತ್ತೆ ಕೋಪಿ ನಿಗ್ರಹಣ ಪಾಠ ಅಂತ ಕಳ್ತಾರೆ ಹಾಗೆ ಅವರಿದ್ದಾರಲ್ಲ ವೇದಿಕೆಯಲ್ಲಿ ಅವ್ರ ಹೆಸರೆಂತ ಗೊತ್ತಿಲ್ಲ ಹಿಂದ್ಗಡೆ ಅವರು ನನ್ನ ಪಕ್ಕದ ನಂಬರ್ ತಗೊಳ್ಳಿ ಯಾವ ಬೇಕಾದ್ರೂ ನನ್ನ ಕರ್ತೇನೆ ಅವರು ಮಾತಾಡೋ ರೀತಿ ಅವ್ರದ್ದೊಂದು ಇದು ಒಂದು ಸ್ಪಿರಿಟಿಗೆ ನಾನು ಅವರಿಗೆ ಫುಲ್ ನಂಗೀಗ 45 ವರ್ಷ ಆಯ್ತು ಅವ್ರಿಗೆ ಎಷ್ಟು ವರ್ಷ ಅಂತ ಅವರ ಹಿಂದೆ ನಾನು ವಾಪಸಾಗಿದ್ದೀನಿ ನಾವು ಅವ್ರು ಮಾತಾಡೋ ಒಂದು ಶೌರ್ಯ ರೀತಿಯಲ್ಲಿ ಮಾತಾಡ್ತಾರೆ ನನಗೆ ಭಾರಿ ಖುಷಿ ಅಂತ ವೇದಿಕೆ ಬಿಟ್ಟು ಕೂರಿಸಿ ನೋಡಿ ಈಗ ನಾಯಕ ಕುಮಾರ್ ಏನ್ ಮಾಡಿದ್ರು ನಾಯಕ ಕುಮಾರ್ 10 ವರ್ಷ ಮಾಡಿದ್ರಲ್ಲ ಕೆಲಸ ಮಾಡಿದ್ರಲ್ಲ ಏನ್ ಮಾಡಿದ್ರೆ ನಾನು ಕೇಳೋದು ಕೇಳಿದ ಕೂಡಲೇ ಅವ್ರು ಎಲ್ಲ ಬಿಜೆಪಿ ತಪ್ಪಿಯ ಮಣಿಬಂಧ ಕುಯ್ಯ ಅಂತ ಹೇಳ್ತಾರೆ ನೋಡಿ ಅವರಿದ್ದಾರಲ್ಲ ಅವರ ಮುಖಾಂತರ ಒಮ್ಮೆ
ಇದು ಮಾಡುದಲ್ಲ, ಯಾವ್ದು ಬ್ಲಾಕ್ ಮಾಡಬೇಕು, ಇಡೀ ಎಲ್ಲಸರೆಲ್ಲ ಸೇರಿಸ್ಬೇಕು, ಯಾವ್ದು ಎಲ್ಲ ಸೇರಿಸಿ ಬ್ಲಾಕ್ ಮಾಡಬೇಕು, ಯಾವ್ದು ಕೇರಳಕ್ಕೆ ಹೋಗಿ ಕಾಸರಗೋಡು ಹೋಗಿ ಎಲ್ಲಿಗೆ ಹೋಗಿ ಬರೋದು ಆಗ ದಂಡಿಗೆ ರಾಜಕಾರಣಿಗೆ ಗೊತ್ತಿರ್ತಾರೆ. ರಾಜಕಾರಣಿಗಳೆಲ್ಲ ಎಸಿ ಕಾಲಲ್ಲಿ ಹೋಗುದಿಲ್ಲ, ಡಿಜಿ ಪಾತ್ರ 42-44 ಹೋಗುದಿಲ್ಲ. ಓಕೆ ಸರ್, ನನಗೆ ಸರಿ, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇರೆ ಪನ್ನ 100% ದಯಪನ್ಲೆಗೆ ಮುಕ್ಕಲು ಅವೇ ಊರ್ಡು ಪೋಪಿನಕಲು ಮೊಕ್ಲಿಗೆ ಆತ ಟೆನ್ಷನ್ ಆಪುನು ಸರ್. ದಯಪನ್ಲೆಗೆ ಇನಿ ಬೊಡಿದ ಜೋಕುಲು ಉಪ್ಪುನಾಗ ಮೊಕ್ಲು ಈತ ರಿಸ್ಕ್ ಆ ರೋಡ್ ಪೋಂದು ಉಪ್ಪಿರದು ಸರ್. ಕರೆಕ್ಟ್, ಎಸ್. ಬೋಗಂಜಿ ಕಾಲ್ ಕಾತಂದು. ಹಲೋ, ನಮಸ್ತೆ. ಹೇಳಿ ದಿನಕರ್ ಅವರೇ, ಮಾತಾಡಿ. ಈಗ ನಂಬರ್ 1 ಲೋಕಸಭಾ ನಳಿನ್ ಕುಮಾರ್ ಕಟ್ಟೆ ಯಾವುದೇ ನಂಬರ್ 1 ಅದು ನೋಡಿ. ನಮ್ಮ ಮಾಣಿಯಿಂದ ನಮ್ಮ ಮಂಗಳೂರು ಬಡಿಲ್ ತನಕ ಎಷ್ಟು ಹೊಂಡೆ ಇರುತ್ತೆ. ಈಗ ಇವರು ಯಾರು ಶೋಭಕರವಾದಲ್ಲೇ ಹೋಗ್ತಾರೆ ನಮ್ಮ ಉಡುಪಿಗೆ ಸಮೇತ. ಅವರಿಗೆ ಕಣ್ಣು ಕಾಣುದಿಲ್ಲ ಅದು. ಮಳೆಗಾಲದ ಮುಂಚೆ ಅದನ್ನು ಪ್ಯಾಚ್ ವರ್ಕ್ ಟ್ರೈ ಮಾಡಬಹುದಿತ್ತು, ಪ್ಯಾಚ್ ವರ್ಕ್ ಎಲ್ಲ ಮಾಡಿ ಅವರಿಗೆ. ನಳಿನ್ ಕುಮಾರ್ ಕಟ್ಲಿ ಏನು ಮಾಡ್ತಾ ಇಲ್ಲ ಅವರು, ಸುಮ್ಮನೆ ಒಂದು ಪ್ಯಾಚ್ ವರ್ಕ್ ಮಾಡಿ. ಈಗ ನೋಡಿ, ಇವರು ಗಡ್ಕರಿಗೆ ಹೇಳಿದ್ರು ಸಮೇತ ಈ ಹೈವೇ ಇಂಜಿನಿಯರ್ಸ್ ಹೇಳಿದ್ರು ಇಮಿಡಿಯೇಟ್ ಪ್ಯಾಚ್ ವರ್ಕ್ ಮಾಡ್ತಾರೆ. ಕೂಲ್ ಡಾಮರ್ ಇದೆ, ಕೂಲ್ ಡಾಮರ್ ಅಂದ್ರೆ ಮಳೆಗಾಲದಲ್ಲಿ ಹಾಕ್ಬೋದು ಅವರಿಗೆ. ಓಕೆ, ಎಸ್, ಸರಿ, ಧನ್ಯವಾದ. ಪಾಯಿಂಟ್ ಹೇಳಿದ್ರು. ಅಂದರೆ ತುಂಬ ಜನರಿಗೆ ಗೊತ್ತಿದೆ ಏನು ಪರಿಹಾರ ಅಂತೇಳಿ. ಬಹುಶಃ ಮಾಡಿಸೋರು ಯಾರು ಮತ್ತು ಮಾಡಬೇಕಾಗಿರೋದು ಯಾರು, ಅದೇ ಈಗ ಸಮಸ್ಯೆ. ಆವಾಗ ಚರ್ಚೆ ಮಾಡ್ತೀವಿ ನಾವು ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ, ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬಹುಶಃ ದಾಖಲೆಯ ಸಂಖ್ಯೆಯಲ್ಲಿ ಇವತ್ತು ಜನ ತಮ್ಮ ಮನದಾಳದ ನೋವನ್ನು ಹಂಚಿಕೊಳ್ತಾ ಇದ್ದಾರೆ. ನಮ್ಮ ರಸ್ತೆಗಳಿಗೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಾಗ ಬರುವಾಗ ಅನುಭವಿಸಿದಂಥ ಸಂಕಟಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆಲ್ಲ ಪರಿಹಾರ ಏನು ಎನ್ನುವಂಥ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಸಿಗ್ತಾ ಇಲ್ಲ ಅಂತೇಳಿ. ಹಾಗಾದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ನಿರ್ಲಕ್ಷ್ಯ ಅಂತ ಹೇಳ್ಬೋದಾ ಸೌರಜ್ ಅವರು? ನಿರ್ಲಕ್ಷ್ಯತ್ತು ಸರ್, 100% ಮೊಕ್ಕಲು ಜೀವಾಡ್ ಇಜ್ಜೇರು. ನಿರ್ಲಕ್ಷ್ಯತ್ತು ಮೊಕ್ಕಲು ಜೀವಾಡ್ ಇಜ್ಜೇರು. ಮೊಕ್ಕಲು ದಾದಾಂಡ್ ಮೊಕ್ಕಳಿಗೆ ಲಕ್ಷಗಟ್ಟಲೆ ಸಂಬಳ ಉಂಡು, ಮೊಕ್ಕಲು ಆರಾಮಡಿ AC ಕ್ಯಾಬ್ ಉಂಡು ಉಪ್ಪೇರು. ಮೊಕ್ಕಲು ಜೀವಾಡ್ ಇತ್ತೇರು ಬಂದಾಂಡ ನಮ್ಮ ಊರು ಇಂಚವರ ಚಾನ್ಸೇ ಹೆಚ್ಚು. ಅಧಿಕಾರಿ ನಕಲು ಬೇಲಿನ ಫಾಲೋಅಪ್ ಮಂತ್ರ ಬಂದಾಂಡ ಈತ್ ಬುಡ್ತುಗು ದಾಲಾತನ್ ಮುರಣಿ ಇರೇ ಸೈಡ್ ಮಿಡಲ್ ಡಿವೈಡರ್ ಪೈಂಟ್ ಹಾಕೊಂಡು ಪೋಯರು ಮುರಣಿ ಇತ್ತು ದಾದಾಂಡ್ ಒಂಜಿ ತಿಂಗೋಲ್ ಹತ್ತಿಚ್ಚಿ ಅಂಚನೊಂದು ಕಾಲು ಒಂಜಿ ಕಾಟಾಚಾರಾಗ ಒಂಚೂರು ಬೇಲೆ ಮಂತೊಂದುಲ್ಲೇರಿ ಕಾಟಾಚಾರಾಗ ಒಲ್ತೊಲ್ತ ಬತ್ತಿನ ಕೊಲ್ಲೇನು ನಾರ್ತ್ ಬತ್ತಿನ ಬೇಲೆ ಅಂದೊಂದ್ಲೇರಿ ಬೇಲೆ ಮಂತನ ಬೇಜಾರಿಜ್ಜಿ ಮಕ್ಕಳು ಫಾಲೋಅಪ್ ಮಲ್ಪಡತ್ತ ವಾನಮ್ನೆ ಕರೆಕ್ಟ್ ಆತಂದು ಮಕ್ಕಳು ಡಾಮರ್ ಕ್ವಾಲಿಟಿ ಚೆಕ್ ಮಲ್ಪೋಡು ದಾಲ ಕ್ವಾಲಿಟಿಲ ಚೆಕ್ ಮಲ್ಪಜೇರಿ ಇತ್ತಿನ ಬೇಲೆನ್ ಯಾನ್ ಬೊಡ್ಚಿ ನೀ 10 ಲೈನ್ 20 ಲೈನ್ ಎಂಕ್ಲೆ ರೋಡ್ 10 ಲೈನ್ ಬೊಡ್ಚಿ ಇತ್ತಿನ ರಡ್ಡು ಲೈನ್ ಸರಿ ಮಂತ್ ಕೊರಡು. ಎಸ್, ಒಂದು ಕಾಲ್ ಕಾತಂದುಂಡು. ಹಲೋ ನಮಸ್ತೆ, ಹೇಳಿ, ಮಾತಾಡಿ. ಹಾಂ ಪನ್ಲೆ ಇಸ್ಮಾಯಿಲ್ ರೇ ಪನ್ಲೆ. ಇಜ್ಜಿ ದಾದೋದ ಇಸ್ಮಾಯಿಲ್ ರೇ ಅದದು ಇಸ್ಮಾಯಿಲ್ ರೇ ದಾದ ಇರು ಪನ್ನ ಕರೆಕ್ಟ್ ಅಚ್ಚೆ ದಿನ ದಾದ ಹೋಗ್ತಾನೆ ಅಚ್ಚೆ ದಿನ ಬರ್ಪುಂಡು ಬನ್ನಗ ಮುಲ್ಪದ ಅಜ್ಜಿ ಅದದು ಪನ್ಬೇಕಲ್ಲಿ ಅದದು ಮುಲ್ಪದಕ್ಕುಲು ಐಕ್ ಸ್ಪಂದಿಸೋಡು ಅರ್ನ 6 ಅಚ್ಚೆ ದಿನ ಪಂತೇರು ಆಣ ಮುಲ್ಪದಕ್ಕುಲು ಐಕ್ ಬೇಲೆ ಮಂತ್ರ ಬಂದು 100% ಅಚ್ಚೆ ದಿನ ಬರ್ಪುಂಡು ಒಂದು 6 ಒರಿ ಅದು 6 ಒರಿಯೇ ಏತ್ತು ಬಂದ್ಲ ಬೇಲೆ ಅಲ್ಪೊಲಿ ಅಂದೆ ಒಂದು ವಿಷಯದ ಹೋದನೆ ಒಂದು ವಿಷಯ ಅರೆಗಲ ಗೊತ್ತುಜ್ಜಿ ಅಂದು ಅಂದ್ ಅದೇ ಇರ್ಪಣ್ಣ ಕರೆಕ್ಟ್ 100% ಒಂದು ವಿಷಯ ಅರೆಗಲ ಗೊತ್ತುಜ್ಜಿ ಇರ್ಪಣ್ಣ ಕರೆಕ್ಟ್
ಅಂದ ಅಕ್ಲೆಗೆ ಅಲ್ಪ ಕೆಲವು ರಿಬ್ಬನ್ ಕಟ್ಟಿಂಗ್ ಅಲ್ಪ ಜನ ಕಾತೊಂದು ಉಪ್ಪಿರತ್ತ ಮಕ್ಳಿಗೆ ಬಲಿ ಪಡತ್ತ ಕಾಲಿ ತುಲಿ ಈ ಕೆಲವು ಈ ಸೈರನ್ ಪಾಡೊಂದು ಪೋಪಿರತ್ತ ಮೊಕ್ಕಲ್ನ ಮೇಯ್ನ್ ದಾದ ಬಣ್ಣ ಮೊಕ್ಕಲು ಅಲ್ಪ ಬೇಲೆ ಮಲ್ಪರ ಅಂದ್ ಪೋಪಿನತ್ತು ಮೊಕ್ಕಲಿಗೆ ಅಲ್ಪ ಫಂಕ್ಷನ್ ಅಲ್ಪ ಕರೆಕ್ಟ್ 100%. ಪ್ರತಿ ಒಂದು ದಿನ ಒಂದೇ ರಕ್ತದಿಂದ ಮೇರ್ ಪನ್ನಲ್ಲ ಸರಿ ಯಾರು ಮೊನ್ನೆ ಇನ್ಸಿಡೆಂಟ್ ಆಂಡು ಒರೇ ಮುರಣಿ ಜನ ತಲಪಾಡಿ ಹಿಡ್ದು ಏರ್ಪೋರ್ಟ್ಗೂ ಆ್ಯನ್ ದೋಸ್ತಿನ ಬಿಡ್ದು ಬತ್ತೆಗೆ ದೋಸ್ತಿ ಬಾಂಬೆಗೆ ಹೋಯಾರೆ ಅಂಜ ದೋಸ್ತಿ ಬಾಂಬೆಗೆ ಮುಟ್ಟುದು ಮೇ ಕಾಲ್ ಮಂತೆಗೆ ಯಾನ್ ರೀಚ್ ಅನ್ನ ಅಂದು ಮೇ ಕುಡಲ ಉಲ್ಲಾಲ ಸಂಕಟ ಪೋಂದು ಲಂಚನ ನಮ್ಮ ಓಡೆ ಮುಡ ಪರಿಸ್ಥಿತಿ ಅನ್ ಒಂಜಿ ನರಮಂಡಿ 1.5 ಗಂಟೆದ ಫ್ಲೈಟ್ ಇಡು ನಮ್ಮ ಬಾಂಬೆಗೆ ಮುಟ್ಟೆಗೆ ಆ ಏರ್ಪೋರ್ಟ್ ಬಿಡ್ದು ಮೇ ಇಲ್ಲಡೆ ಮುಟ್ಟುಜೆ ಬಂದಾಂಡ ಇರ್ಲೆಕ್ಕ ಮಾಡ್ಲಿ ಒಂದು ಓಡೆ ಮಾಡೋದ ಅವಸ್ಥೆ ಬಂದ್ಲೆ ಐ ಬಂದ್ಬಿನಿ ಇನಿ ಯಾನ್ ದಾದವನ ಒಂದ್ಲೆ ಮೇರು ಬನ್ನಿ ಇತ್ತೆ ಮೇರು ಸರಿ ಮೇರು ಮೋದಿ ನೆರೆದುಪ್ಪಿದ ಬಣ್ಣ ಬೇಜರಿಜ್ಜಿ ನೆಪ್ಪಿನತ್ತು ವಿಷಯದ ಬಣ್ಣ 6 ಲೆಕ್ಕದ ಬೇಲೆ ಮಂದೊಂದು ಪೇರ ಬೊಕ್ಕದ ವಿಷಯ ಮುಲ್ಪ 6 ಬೇಲೆ ಮಂತಿಲ್ಲಕ್ಕನೆ ಮೂಲ ಮೊಕ್ಕಲು ಬೇಲೆ ಮಂತನ ಬಂದಾಂಡ ಇನಿ ಎಡ್ಡೆ ಆಯ್ತು ಇನಿ ಖಾಲಿ ಅರ್ನ ಕ್ರೆಡಿಟ್ ದೆತ್ತೊಂದು ಮೊಕ್ಕಲು ಓಟ್ ದೆತ್ತೊಂದು ವಿನ್ನ ಒಂದು ನನ್ನಲ್ಲ ವಿನ್ನ ಪೇರಪ್ಪ ಜನಕ್ಕಲು ಓಟ್ ಪಾಡುವೇರಿ ಜನಕ್ಕಲು ಯಾಣಿ ಜನಕ್ಕಲು ಓಟ್ ಪಾಡಿ ಜನಕ್ಕಲು ದಾದವನಿ ಇತ್ತೆ ಜನಕ್ಕಲು ಮುಲ್ಪ ಅಭಿವೃದ್ಧಿ ತಗೊಂಡಿದ್ದೀರಿ ಮೊಕ್ಕಲು ದಾದವನ್ನುಲ್ಲೇರಿ ಈ ಕಡೆ ಫೋನ್ ಪಾತಿರೇರು ಮಂಗ್ ಕುಡ್ಲ ಇಂಚ ನಮ್ಮ ದೇಶ ಅಲ್ಲ ಕುಡ್ಲ ನಮಗೆ ದೇಶ ಎತ್ತಿಲ್ಲ ಗನಿ ಐ ಮೀನ್ ಕುಡ್ಲದ ಸಮಸ್ಯೆ ಎಲ್ಲ ಬೋಡು ಕುಡ್ಲ ಎಲ್ಲ ಇಂಪ್ರೂವ್ಮೆಂಟ್ ಆವಡು ಎಸ್ ಬೋಕೊಂಜಿ ಕಾಲ್ ಕಾತನು ಹಲೋ ನಮಸ್ತೆ ಪನ್ಲೆ ಹಲೋ ನಮಸ್ತೆ ಪಾತಿರ್ಲೆ ಸರ್ ಬೇರೆ ಒಂದು ನೆಟ್ಟ ರಾಕೇಶ್ ಕಾಂಬ್ರಿ ಅವರು ಮಾತಾಡ್ತೀನಿ ಪನ್ಲೆ ರಾಶಿರ ಪನ್ಲೆ ನಮ್ಮ ಕಾರ್ಪೊರೇಷನ್ ಕರಿಯವರಾದ ಮೂಲಕ ಜೈನತ್ತು ಮತ್ತು ಮುಂತ ಕಾರ್ಪೊರೇಷನ್ ಸ್ಟಾಕ್ ಮಾರ್ಕೆಟ್ ತುಂಬ ನಮ್ಮ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಕೊಡ ಅಪರಾಧ ಮುಕ್ತ 100% ಇದನ್ನ ಗ್ಯಾರಂಟಿ ಮುಂದೆ ಸ್ಟಾಕ್ ಮಾರ್ಕೆಟ್ ಸರಿ ಹೋಗ್ತೇವೆ ಅದಕ್ಕೆ ಮುಕ್ತದ ಮಾತಾಡ್ಬೇಕಂದ್ರೆ ರಾಜಕಾರಣ ದಾಲ ಪಾತೆ ನಮಗೂ ಬಂತೇವೆ ನಿಖುದು ಇತ್ತು ನಮ್ದು 5 ವರ್ಷ 2 ವರ್ಷ ಹೋಗ್ಬೋದು ಹೆಂಗಪ್ಪ ಒಂದು 8 ವರ್ಷ ಅಂತ 3 ಬೇಲೆ ಮಾಡ್ಕೊಂಡು ಹಾಕೋದು ಎಂಕ್ಲೇನ ದಾಲ ಮಾಡ್ತಾರೆ ಆಮೇಲೆ ಅಂಜೆ ಪಾತೆ ಮುಂದೆ ಕೆಲವು ಕಾರ್ಪೊರೇಷನ್ ಸ್ಟಾಪ್ ಮಾಡ್ತಾರೆ ನಮ್ಮ ವ್ಯವಸ್ಥೆ ಫಸ್ಟ್ ಸರಿಯಾಗಿ ಮತ್ತೆ ನಾವು ಕರೆಕ್ಟ್ ನಮ್ಮ ಅಂದ್ರೆ ಸರಿಯಾಗ ಅಂಚೆ ಮಕ್ಕಳ ರೈತ ನಮ್ಮ ಓದಿ ಜನಪ್ರತಿನಿಧಿಗಳು ಬಂದಾಗ ನಮ್ಮ ಪಾಪದೆಲ್ಲ ಏರೋರಿಗೆ ಸಹಿತ ಆಗಿ ಕುಡಿಯೋದ್ರ ಏರೋ ಪೂಜೆ ಅದೇ ಮಸ್ತ್ ಮಿನಿಸ್ಟರ್ ನಕ್ಲೆ ಎಲ್ಲ ಮಲ್ಲ ಪಾರ್ಟಿದ ಸಹಿತನ ಆಯ್ಕೆ ಕುಡಿಯೋದ್ರ ಎದುರು ಬರ್ತದಂತೆ ಅಂಚಿನ ಪರಿಸ್ಥಿತಿ ಅದ ನಾವು ಓದಿತ್ತ ಕರೆಕ್ಟ್ ಎಸ್ ಮೇರ್ಬನ್ ಮನ ಸಲ್ಮೇಲ್ ಸರ್ ಓಕೆ ಮೇರ್ಬನ್ ಮನ 100% ಸರಿ ವಿಷಯದ ಬಂಡ ಒಂಜಿ ಮೈಟ್ ಒಂದು ನಮ್ಮ ಇಂಜಿನ ಮಾತಾಡ್ತೀರಿ ನಮ್ಮ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇದ ಅದ ಎನ್ನ ಪ್ರಕಾರ ಬೊಕೊಂಜಿ ಕಾಲ್ ಕಾತಂದುಂಡು ಇರ್ನ ಮೊಬೈಲ್ ಒಂದು ಸೈಲೆಂಟ್ ಮಾಡ್ತಾನೆ ಕಾಲ್ ರಿಸೀವ್ ಮಲ್ಪೊಲಿ ಹಲೋ ನಮಸ್ತೆ ಪಾತರ್ಲೆ ಹೇಳಿ ಎಂತಂದ್ರೆ ಹೇಳಿದ್ರೆ ನಮ್ಮ ಮಂಗಳೂರಲ್ಲಿ ಧರ್ಮ ಆಧಾರಿತ ಮತ ಕೇಳುದು ಮತ್ತು ರಾಜಕೀಯ ಮಾಡುದು ಮತ್ತೆ ಮುಖಂಡರು ಕರೆಕ್ಟ್ ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಯಾವುದೇ ನಾಯಕರು ಇಲ್ಲ 9 ವರ್ಷ ಆಯ್ತು ನಂಬರ್ 1 ಸಂಸದರಿದ್ದರು ಅದೇ ರಸ್ತೆಗೆ ಹೋಗ್ತಾ ಇದ್ದಾರೆ ಆದ್ರೆ ಅವರಿಗೆ ಅದು ಕಾಣ್ತಾ ಇಲ್ಲ ಕೇವಲ ನೀವು ತೋರಿಸಿದ ಕೆಲವೊಂದು ಈಗ ನಂತರಲ್ಲಿರ್ಬೋದು ಪಂಪೆಲಿರ್ಬೋದು ಅದೇ ಈ ತರ ಇಡೀ ಉಡುಪಿ ಮಂಗಳೂರು ಜಿಲ್ಲೆ 2 ಜಿಲ್ಲೆಯಲ್ಲಿ ಎಷ್ಟು ಹೊಂಡ ಇದೆ ಅಂತ ಹೇಳಿದ್ರೆ ಅದೇ ರಸ್ತೆಯಲ್ಲಿ ಹೈರಾಣಾಗಿ ಹೋಗ್ತಿರುವ ನಮ್ಮ ನಂಬರ್ 1 ಸದಸ್ಯರಿಗೆ ಅದು ಕಾಣ್ತಾ ಇಲ್ಲ ಅಷ್ಟೇ ಬರ್ತದ ಇಲ್ಲ ಅದು ಬೇರೆ ವಿಷಯ ಈಗ ಇಷ್ಟು ಸಮಸ್ಯೆ ಇದ್ದು ಅದಕ್ಕೆ ಸ್ಪಂದಿಸುವ ಜನಗಳು ಇಲ್ಲ ಅದಕ್ಕೆ ಹೋರಾಟದ ಮನೋಭಾವ ಇಲ್ಲ ಅಧಿಕಾರಿಗಳನ್ನ ನಾವು ದೂರಿ ಇಲ್ಲ ಅಧಿಕಾರಿಗಳು ನಾವು ಹೋಗಬೇಕು ಅವರ ಆಲಸ್ಯ ಇದ್ದು ಅವ್ರಿಗೆ ನಿದ್ದೆ ಮಾಡ್ತಾ ಇದ್ದಾರೆ ಅವರಿಗೆ ಎಬ್ಬಿಸುವ ಕೆಲಸ ನಾವು ಮಾಡ್ಬೇಕಾಗ್ತದೆ ಮೂಲು ದಾದೋದನೆ ಒಂಜಿ ಮೈಟ್ ಆಪ್ಷನ್ ಇಂಚ ಅಧಿಕಾರಿನಗಳು ಟ್ರಾನ್ಸ್ಫರ್ ಮಲ್ಪೇರೆ ಅಂಚನೆ ಮುಲ್ಪ ನಮ್ಮ ಜನಪ್ರತಿನಿಧಿನಕ್ಲೆ ಒಂಜಿ ಟ್ರಾನ್ಸ್ಫರ್ ಮಲ್ಪನ ಅಂಚಿನ ಒಂಜಿ ಆಪ್ಷನ್ ಇತ್ತು ಬಾರಿ ಇಡ್ಡೈತು ದಯಮಲ್ಲಿಗೆ ಇನ್ನಿ ಮಕ್ಕಳು 5 ವರ್ಷ ನಮ್ಮ ಉಡುಪೇರು ಮಕ್ಕಳು ಬೇಲೆ ಮಂತ್ರಿ ನಮ್ಮ ಊರುಡೆಪ್ಪೇರು ಮಕ್ಕಳು 1 ವರ್ಷ ಮಕ್ಕಳಿಗೆ ಆಪ್ಷನ್ ಜನಪ್ರತಿನಿಧಿ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂಜಿ ಆಪ್ಷನ್ ಇತ್ತು ಬಾರಿ ಎಡ್ಡೆ ಆಯ್ತು ದಯಮಲ್ ಎಸ್ ಬೊಕೊಂಜಿ ಕಾಲ್ ಕಾತನು ಹಲೋ ನಮಸ್ತೆ ಹೇಳಿ ನಮಸ್ತೆ ಕಿಶೋರ್ ಪಲ್ಲೆ ಸರ್ ಸರ್ ಒಂಜಿ 2 ತಿಂಗಳು ದುಂಬು ಸಾಧಾರಣ
ಪಣಂಬೂರು ಇಂಚಿಗೆ ಪ್ಯಾಚ್ ವರ್ಕ್ ಮಾಡ್ತೇವೆ, ಕೂಡೂರು ಸರ್ವಿಸ್ ರೋಡ್ ಮಾಡ್ತೇವೆ, ಮತ್ತೆ ನಂತೂರು ಜಂಕ್ಷನ್ ಪೂರಾ ಡಾಮರ್ ಮಾಡಿ ರಾತ್ರಿ ಬಗೆಯಲ್ಲಿ ಒಂಜಿ ಬರ್ತಡೆ ನಂತೂರ್ಲ ಇಜ್ಜಿ ಕೂಡೂರು ಸರ್ವಿಸ್ ರೋಡ್ ಬೈಕ್ ಹೋಗ್ಬಿಟ್ಟು ಮಲ್ಲ ಗಾಡಿ ಬಿಡ್ಲಿ ಬೈಕ್ ಬಯರ್ ಹಾಕುದಿ ಯಾರು ಒಂಜಿ ವಿಷಯಕ್ಕೆ ಏನು ಹೈವೇ ಪ್ರಾಧಿಕಾರ ತಗೊಳ್ಳ ಆಯ್ತಾ ನೀವು ಕ್ವಾಲಿಟಿ ನೋಡ ಬರ್ತ ಆ ಡಾಮರ್ ಓಡೆ ಬೋಣು ಪಾರ್ದಿನ ಎಡಕ್ಕೆ ನೋಡ ಬರ್ತ ಗೊತ್ತಿಲ್ಲ ಸಂಸದರು ಆರಾಮ ಬದುಕೇನ ಈ ಪಾಟ್ನ ಪ್ಯಾಚ್ ಓಡೆ ಬೋಣ್ ಮಾರ ಈ ಪಾಟ್ನ ಡಾಮರ್ ಓಡೆ ಮಾರ ಕೇಳೋಡ ಬರ್ತ ಮಕ್ಕಳು ಪಾಡ ಆಮ್ಲದ ಈ ಕಳತ ಕಾಮಗಾರಿ ಮಧ್ಯೆ ಬಿಲ್ಲು ಕೊಡ್ತಿದ್ಯಲ್ಲ ನನ್ನ ಬಿಲ್ಲು ಬರಲೇ ವರೇಜಿ ಆ ವರ್ಷ ಸಂಜೆನೆ ಮಲ್ಪು ಎಂಗುಳು ಗಾಡಿ ತಗೊಳ್ಳೈತೆ ಪಾಡನ್ನು ಕೂತ್ಕೊಂಡು ಹೋಪ ಗಾಳ ಬಿಡ್ತಿ ಎಂಗುಳು ಪಣಂಬೂರು ಸಾಧಾರಣ ಕೂಳೂರು ಸಂಕಲಂಬರ ರಾತ್ರಿ ಪಾಡ್ನ ರಟ್ಟಿ ಬರೋದು ಓಲ ಇಜ್ಜಕ್ಕಾರೆ ಅಪ್ಪ ನೀನು ಕೇಳಕ್ಕೂ ಇದ್ದೇನೆ ಇಂಗನ ಕಾಪುಡು ಬೆಳೆನೇ ಇಜ್ಜಕ್ಕಾರೆ ಅತ್ತೆ ಯಾನು ಹೇಳಿದ ವಿಷಯಗೇನು ಇತ್ತೆ ನಮ್ಮ ಆರು ಅಕ್ಕಳ ಅಧಿಕಾರಿನಗಳ ವಾಪಾಸ್ ಇಡಾರಕ್ಕೆ ನೋಡು ಬನ್ಲಿ ಇತ್ತ ಮೇರು ನಮ್ಮ ಪಂಡ ಸಂಸದರ ಕೇನೋಡು ಅಧಿಕಾರಿನಗಳ ಮೇರು ವಾಪಾಸ್ ಇಡು ಕೇನೋಡು ಬಂದವಡತ್ತ ಅಂದ್ ಮೇರಕೇನು ಚೇರು ಬಗ ಈ ಪಣ್ಣ ಕರೆಕ್ಟ್ ಅದವೇ ಮೇರಕೇನು ಜೇರು ಅಕ್ಕಳು ಮಲ್ಪು ಜೇರು ಮಲ್ಪ ಆತಿ ಸಮಸ್ಯೆ ಆಯ್ತಾ ಇನಿ ದಾದ ಒಂದೊಂದು ನಮ್ಮ ಜನಕ್ಕಳು ಬದು ಕೇಂದ್ರ ಆಯ್ತ ಇನಿ ಆ ಡಾಮಾರ್ ಪಾಡೋ ಇತ್ತು ನನ್ನ ಇನಿ ನಮ್ಮ ಜನಕ್ಕಳು ಬೋದು ಕೇನೋಡು ಈ ಏತ್ ಕ್ವಾಲಿಟಿ ಡಾಮಾರ್ ಪಾಡ್ಯ ಏತ್ ಸಮಯ ಬತ್ತು ನಿನ್ನ ಇನ್ನು ನಮಕೇ ನೋಡು ಅಕ್ಕಳು ಕೇಂದ್ರ ಹೋಗ್ಜೇರು ಅಕ್ಕಳು ಹೋಪಿನಿ ಅಕ್ಲೆ ಊರು ಮಲ್ಲ ಮಸ್ತುಂಡಪ್ಪ ಅಕ್ಲೆ ಪೂರ ಮಾರ್ಗತ್ತು ಓಡು ನಮಕ್ ಇನ್ನು ಬೈಕ ಮಾಡಿ ಅಲ್ತ ನಮ್ಮ ಸುರತ್ಕಲ್ ಹಿಡಿದು ಪತ್ತಿನ ನಮಕ್ ತೊಕ್ಕೊಟ್ಟು ಮುಟ್ಟ ಮುಕ್ಕಳು ಅಕ್ಲೆ ಆ ರೂಟ್ ಡೈಲಿ ಬರ್ಪುಜೇರಿ ಡೈಲಿ ಬರ್ಪಿನ ನಮ್ಮ ಇನ್ನಿಕೆ ನೋಡು ಅಕ್ಳು ಆರಾಮ ಉಪ್ಪಿರ ಅಕ್ಳು ಎ ಸಿ ಕಾರ್ಡು ಒಪ್ಪಿರ ಅಕ್ಲ ಬೇಲೆ ಅವಂದು ಉಪ್ಪುಂಡು ಇನ್ನು ನಮಕ್ ಏನಂದಿನ ಇಟ್ಟು ಇಂಚ ಪರಿಸ್ಥಿತಿ ಅವನುಂಡು ಈ ನಮ್ಮ ಒರಿಯೊರಿಯ ಬದು ಕೇನು ಗತ ಒರಿಯೊರಿಯ ಬದು ಕೇನು ಬಂದಾಂಡ ಇನ್ನು ಸರಿಯಾಪು ಇನ್ನು ಏನು ಮಾಡಿ ನಿಕ್ಕಲು ಎಲೆಕ್ಷನ್ ಬಂದಾಗ ನಿಕ್ಕಲು ಬೇಲೆ ಮಂತದ್ದು ಜನಕ್ಲೇನು ಮಂಗೆ ಮಂಟನ ಬೇಲೆ ದುಮ್ಮಾಂಡು ಕಲ್ತ ದುಂಬು ನನ್ನ ಇಂಚಿನ ಆವನ್ ಇನ್ಸಿಡೆಂಟ್ ಆಪುಜಿ ದಯಪಲ್ಲಿಗೆ ಮೂಲ ಓಟು ಕೋರಿನಕ್ಕಲ್ಲ ಇನ್ನು ಕೇನ ಪರಿಸ್ಥಿತಿ ಬೈದನು ಇನ್ನು ಓಟು ಕೋರಿನಾಗ್ಲಿಕ್ಕೆ ಇನ್ನು ಕೇಂದ್ರ ಪರಿಸ್ಥಿತಿ ಇನ್ನಿದಾನೆ ಇನ್ನು ಏತ್ತು ಕಾಲ್ ಬೈದು ನನಗೇನು ಈತನ ಡಾಮನಿ ಈತು ಒಂಜಿ ಕಾಲ್ ಬೋರ್ಡ್ ಅನ್ನ ಜನಕ್ಲೆ ಎತ್ತು ಗರ್ವ ಎತ್ತು ಕೋಪ ಥಿಂಕ್ ಮಾಡ್ಬೇಕು ಕರೆಕ್ಟ್ ಎಸ್ ನಮ್ಮ ಕಾರ್ಯಕ್ರಮದ ಅಕ್ಕೇರಿಗೆ ಬರೋದಿಲ್ಲ ಅಕ್ಕೇದಲ್ಲ ಪನ್ರೆ ಬೈಕೋನವ್ರೆ ಅಯ್ಯ ಯಾನ್ ಅಂಪಿನಿ ಯಾನ್ ಪ್ರತಿಯೊಂದು ಕುಡ್ಲದ ಜವನ ಅನ್ಪಿನಿ ಇನಿ ನಿಕ್ಕುಲು ಯಾನ್ ಮಲ್ಲ ಜನ ಅನ್ಪುಜಿ ಯಾನ್ ಸಾಮಾನ್ಯ ವ್ಯಕ್ತಿ ಯಾನ್ ಟೆಂಪೋ ಚಾಲಕಿ ಯಾನ್ ಎಂಚ ಯಾನ್ ಎನ್ನ ಜೀವದ ಆಸೆಯನ್ನು ಬಿಡುದು ಯಾನ್ ಹೋಟ ಮಂತೊಂದುಲ್ಲೆ ಅಂಚೆ ನಿಕ್ಲ ಊಡ್ ಎಂಜ ಪ್ರಾಬ್ಲಮ್ ಉಂಡು ಅವೇನು ಫೇಸ್ಬುಕ್ ಪಾಡ್ದು ಮಕ್ಕಳ ಅಧಿಕಾರಿನಕ್ಕಲ ಮಾನ ಮರ್ಯಾದೆ ಎಪ್ಪಲಿ ದಯಮಲ್ಲಿಗೆ ಇಂಚಿನ ಬೇಲೆ ಮಲ್ಪೊಂದಿನ ಜನಪ್ರತಿನಿಧಿನಕ್ಲವಾಡು ಅಧಿಕಾರಿನಕ್ಲವಾಡು ನಮ್ಮ ಊರು ಬೊಡ್ಚಿ ಏರ್ಲಾವಡು ಆಮೇಲೆ ನಿಕ್ಕಲು ಒಂಜಿ ವೇಳೆ ಮೀನು ಎಡ್ಡೆ ಮಂತಿನ ಮಂದು ನಕ್ಲೆ ಪುಗಾರ್ಲೆ ಬೇಜಾರಿಜ್ಜಿ ಆಣ ನಮ್ಮ ಊರಿಗೆ ನೀ ಹಾಲು ಮಂತ ಇತ್ತು ಮನ್ನ ನಕ್ಲು ಅವೇ ನಿಕ್ಲ ಬಾತ್ ಸೈಡ್ ನಿಕ್ಲು ಪನ್ಲೆ ತೊಂದರೆ ಇಜ್ಜಿ ಇನಿ ಪನ್ಮೆ PVS ಸ್ವಲ್ಪ ಟಾಯ್ಲೆಟ್ ಇದು ಈ ನಮ್ನೆ ಮೀಡಿಯಾಡ್ ಬತ್ತು ಇನಿ BJP ಆಫೀಸ್ ಎದುರು ಒಂಜಿ ಟಾಯ್ಲೆಟ್ ಉಂಡು BJP ದಕ್ಲೆಗೆ ಈತ BJP ಪ್ರತಿನಿಧಿನಕ್ಲೆಗೆ ಅವೇನು ಓಪನ್ ಮಲ್ಪರ ಅಂಡ ಯಾನ್ ಸಾಮಾನ್ಯ ನಾರಕಕ್ಕೆ ಹೋದು ಅವೇನು ಒಂಜಿ ಜನಕ್ಲೆ ತೆರಿಪೇರ ತೂಗೆ ಆನ ಅವೇನು ಇನಿ ಅಧಿಕಾರಿನಕ್ಲು ಓಲ್ ಜೀವ ಇರ್ ಮನ್ಲಿ ರಡ್ಡು ಆ ಟೈಮ್ ಇನಿ ಯಾನ್ ಅನ್ಬಿನಿ ಆ ಟಾಯ್ಲೆಟ್ ಇಟ್ಲ ಸರ್ ಬನ್ಪಿ ನಾನು ಎಂಕುಲನ್ನ ರಡ್ಡು ಮುಜಿ ದಿನಾಟ್ ಕಾಪುವ ಬೊಕ್ಕ ಆಕ್ಲೆಗೆ ದಾದಾಪುರ ಉಂಡು ಪೂರ ಬಲಸುವ ಆಕ್ಲೆ ಎಂಚಿನವರ ಆಸೆ ಉಂಡು ಕಾಸು ಮಾಲ್ ಗೀಲ್ ಪೂರ ದಿದ್ದು ಬಲಸುನ ಕಾರ್ಯಕ್ರಮ ಮಾಡಿದು ಐಕ್ ಆಕ್ಲ ಫೋಟೋಲ ಪಾಡುವ ಫೋನ್ ನಂಬರ್ಲ ಪಾಡುವ ಮೊಕ್ಲಿ ಮರ್ಯಾದೆ ಇತ್ತಿನ ಮಂದ ಆ ಟಾಯ್ಲೆಟ್ಲ ಓಪನ್ ಮಂದ್ಕೋಡು ಮೊಕ್ಕ ನಮ್ಮ ಹೈವೇದ ರೋಡು ಅಟ್ಲೀಸ್ಟ್ ಮೊಕ್ಕಳಿಗೆ ಡಾಮರ್ ಪಾಣ ಯೋಗ್ಯತೆ ಇಜ್ಜಿ ಬಂದಾನ ಅಟ್ಲೀಸ್ಟ್ ಒಂಚೂರು ಜಲ್ಲಿ ಕಲ್ಲದ ಮಣ್ಣು ಮಿಕ್ಸ್ ಮಂದ ಅವೇನಾಂಡಲ ಪಾಡು ಸರ್ ಎಸ್ ದಾಖಲೆ ಸಂಖ್ಯೆಯಲ್ಲಿ ಇವತ್ತು ಜನ ಕರೆ ಮಾಡಿ ಕಾರ್ಯಕ್ರಮದ ಪ್ರಾರಂಭದಿಂದ ಅಕ್ಕೇರ್ ತನಕ ಇನ್ನೂ ಬಹುಶಃ ಕಾರ್ಯಕ್ರಮ ಇದ್ದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೇನೋ ಅದರ ಸಮಯ ಮೀರ್ತಾ ಇದೆ. ಆದರೆ ಪ್ರಶ್ನೆ ಇರೋದು ಆ ರಸ್ತೆಗಳು ಅಥವಾ ನ್ಯಾಷನಲ್ ಹೈವೇಗೆ ಏನು ಡಾಮರು ಹಾಕಬೇಕಿತ್ತು ಅಥವಾ ಏನು ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಇವತ್ತು ಕೂಡ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಕೋಳೂರು ಬ್ರಿಡ್ಜ್ ಇರ್ಬೋದು, ತುಂಬ ಜನ ಬೇರೆ ಬೇರೆ ಭಾಗಗಳ ಬಗ್ಗೆ ಹೇಳಿದರು. ಕುಳಾಯಿಂದ ಹಿಡಿದು ಪಂಪ್ವೆಲ್ ತನಕ ಅಫ್ಕೋರ್ಸ್ ಅದನ್ನು ಅನುಭವಿಸಿದವರಿಗೆ ಗೊತ್ತು, ಅವರವರ ಭಾವನೆಗಳು ಅವರವರು ಹಂಚಿಕೊಂಡಿದ್ದಾರೆ ಅಂತ ಹೇಳ್ತಾ ಕರೆ ಮಾಡಿರುವಂಥ, ಯಾಕಂತ ಹೇಳಿದರೆ ಕರೆ ಮಾಡಿ ಒಂದು ಮಾತಾಡಬೇಕು ಅಂತಾದರೆ ಆ ಒಂದು ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದಂಥ ಅಷ್ಟೂ ಜನ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಕರೆದ್ರೆ ಮುಕ್ತವಾಗಿ ಬಂದು ತಮ್ಮ ಅನಿಸಿಕೆಯನ್ನು ಬಹಳ ಓಪನ್ ಆಗಿ, ಯಾವುದೇ ಅಂಜಿಕೆ ಅಥವಾ ಅಳುಕು ಇಲ್ಲದೆ, ಯಾವುದೇ ಪಕ್ಷಗಳ ಹಂಗಿಲ್ಲದೆ ಮಾತನಾಡುವಂಥ ಸೌರಾಜ್ ಮಂಗಳೂರು ಅವರ ಇಂಥ ಸಾಮಾಜಿಕ ಹೋರಾಟಗಳ ಮೂಲಕ ಅವರ ಕಾಳಜಿ ಯಾವತ್ತೂ ಕೂಡ ಜಾರಿಯಲ್ಲಿ ಇರಲಿ ಅಂತ ಅವರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸೌರಾಜ್. ಆಲ್ ದ ಬೆಸ್ಟ್ ಕೂಡ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು. ಯಾಕಂತ ಹೇಳಿದರೆ ಜನರಿಗೋಸ್ಕರ ಅವರು ಮಾಡಿದಂಥ ಅಷ್ಟು ಯೋಜನೆಗಳು ನಾವೆಲ್ಲ
ಫೇಸ್ಬುಕ್ ಅಥವಾ ವಾಟ್ಸಪ್ಪನ್ನು ಹೇಗೆ ಬಳಸ್ತೇವೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಅದನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ತೋರಿಸಿಕೊಟ್ಟಂಥದ್ದು ಸೌರಾಜ್. ಇದು ಇವತ್ತಿನ ಜನಧ್ವನಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಇವತ್ತು ಆಗಿದೆ. ಸಮಸ್ಯೆಗಳನ್ನು ತೆರೆದಿಟ್ಟಿದ್ದೇವೆ. ಸರಿ ಮಾಡಬೇಕಾದವರಿಗೆ ಗೊತ್ತಿದೆ ಸರಿ ಆಗಬೇಕು ಅಂತೇಳಿ, ಅವರು ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇವತ್ತಿನ ಜನಧ್ವನಿಯನ್ನು ಮುಗಿಸ್ತಾ ಇದ್ದೇವೆ. ಸೋಮವಾರ ರಾತ್ರಿ 7:40 ಜನಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.